ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ನನ್ನ ಧ್ವನಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. చేసిందని కదా నేను. ओम नमो विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिनिति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ನಾವು ಇವಾಗ ಯಾರ ಪ್ರಾರ್ಥನೆಯನ್ನ ಶುರು ಮಾಡಿದೀವಿ ಅಂತ? ಗಜೇಂದ್ರನ ಪ್ರಾರ್ಥನೆಗಳನ್ನ ನಾನು ಇವಾಗ ಶುರು ಮಾಡಿದೀವಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿಗಳೇನಿದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಶಶಿಕುಮಾರ್ ಪ್ರಭುಜಿ ನಿಮ್ಗೆ ಗಜೇಂದ್ರನ ಪ್ರಾರ್ಥನೆ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ರಲ್ವಾ? ಸೊ ಯಾರಾದ್ರೂ ಹೇಳ್ತೀರಾ ಏನ್ ತಿಳ್ಕೊಂಡ್ರಿ ಅಂತ? ಹರೇ ಕೃಷ್ಣ. ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಯಾರಾಗಿದ್ರು? ಯಾವ ರಾಜನಾಗಿದ್ದ? ಇಂದ್ರದ್ಯುಮ್ನ ಮಹಾರಾಜನಾಗಿದ್ದ. ಸೊ ಅವ್ನಿಗೆ ಯಾಕೆ ಇವಾಗ ಗಜೇಂದ್ರನ ಒಂದು ಆನೆಯ ಜನ್ಮ ಸಿಕ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು ಮಾತಾಜಿ. ಸೊ ಗಜೇಂದ್ರನ ಹಿಂದಿನ ಜನ್ಮದ ಬಗ್ಗೆ ಯಾರಿಗೆ ಗೊತ್ತಿದೆ? ಹರೇ ಕೃಷ್ಣ. ರೇಖಾ ಮಾತಾಜಿ, ವೆಂಕಟೇಶ್ ಪ್ರಭುಜಿ. ಯಾವ ರಾಜರಾಗಿದ್ರು ಅವರು? ಇಂದ್ರದ್ಯುಮ್ನ ಮಹಾರಾಜನಾಗಿದ್ದ ಅಲ್ವಾ? ಒಂದ್ಸತಿ ಏನಾಗುತ್ತೆ, ಅವನ ಒಂದು ಆಶ್ರಮಕ್ಕೆ, ಇಂದ್ರದ್ಯುಮ್ನ ಇರುವಂತಹ ಜಾಗಕ್ಕೆ ಅಗಸ್ತ್ಯ ಋಷಿಗಳು ಬರ್ತಾರೆ, ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ಸೊ ಅವನು ಭಗವಂತನ ಅಂದ್ರೆ ಕೃಷ್ಣನ ಭಕ್ತನಾಗಿರ್ತಾನೆ ಇಂದ್ರದ್ಯುಮ್ನ ಮಹಾರಾಜ. ಅವನು ಧ್ಯಾನಾಸಕ್ತನಾಗಿರ್ತಾನೆ. ಸೊ ಅದಕ್ಕೋಸ್ಕರ ಅಗಸ್ತ್ಯ ಮುನಿ ಬಂದಿರೋದನ್ನ ಅವನು ಗಮನಿಸೋದಿಲ್ಲ. ಸೊ ಆದ್ರೆ ಅಗಸ್ತ್ಯ ಮುನಿಗೆ ಏನನ್ಸುತ್ತೆ, ನನಗೆ ಅವಮಾನ ಮಾಡಿದಾನೆ ಅಂತ ಹೇಳ್ಬಿಟ್ಟು, ಸೊ ನೀನ್ ಇವಾಗ ಇಷ್ಟು ಒಂದು ಜಡತ್ವವನ್ನು ನೀನು ತೋರಿಸಿದ್ಯಾ, ನೀನು ಮುಂದಿನ ಜನ್ಮದಲ್ಲಿ ಒಂದು ಪ್ರಾಣಿಯಾಗಿ ಅಂದ್ರೆ ಒಂದು ಆನೆಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ.
ಸೊ ಅದೇ ತರನೇ ನಾವ್ ಇವಾಗ ಮೊಸಳೆಯನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಲ್ವಾ. ಮೊಸಳೆಯ ಇಂದಿನ ಜನ್ಮದ ವೃತ್ತಾಂತ ಏನು? ಹರೇ ಕೃಷ್ಣ. ಸೊ ಮೊಸಳೆ ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಧರ್ವ ರಾಜನಾಗಿರ್ತಾನೆ. ಅವನ ಹೆಸರು ಊಹು ಅಂತ. ಸೊ ಊಹು ಅನ್ನೋ ಒಂದು ರಾಜನಾಗಿರ್ತಾನೆ. ಅವನು ಒಂದ್ಸತಿ ಸ್ನಾನ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಅವನು ಸ್ನಾನ ಮಾಡ್ತಿರೋ ಕಡೆನೇನೆ ಒಂದು ದೇವಲ ಅನ್ನೋ ಒಬ್ಬ ಮುನಿ ಇರ್ತಾನೆ. ಸೊ ಅವನ ಕಾಲನ್ನ ಅವನು ಎಳಿತಾನೆ. ಸೊ ಎಳೆದಾಗ ಆ ದೇವಲ ಮುನಿಗೆ ತುಂಬಾ ಕೋಪ ಬಂದ್ಬಿಟ್ಟು ನೀನು ಮೊಸಳೆಯಾಗಿ ಹುಟ್ಟು ಅಂತ ಹೇಳ್ಬಿಟ್ಟು ಅವನಿಗೆ ಶಾಪ ಕೊಡ್ತಾನೆ. ಸೊ ಆಗ ಅವನು ಮತ್ತೆ ಪರಿಪರಿಯಾಗಿ ಬೇಡ್ಕೋತಾನೆ, ನನ್ನ ತಪ್ಪನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನು ಆಲ್ರೆಡಿ ಶಾಪ ಕೊಟ್ಟಾಗಿದೆ, ಅದನ್ನ ನಾನು ವಾಪಸ್ ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ಮುಂದೆ ನಿನಗೆ ದೇವೋತ್ತಮ ಪರಮ ಪುರುಷನಿಂದ ನಿನಗೆ ಸದ್ಗತಿ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಯಾರು ದೇವಲ ಮುನಿ ಅವನಿಗೆ ಹೇಳ್ತಾರೆ. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಇವಾಗ ಗಜೇಂದ್ರ ಅವ್ರು ಎಲ್ಲಿಗೆ ಬಂದಿದ್ದಾರೆ ಈಗ? ಗಜೇಂದ್ರ ಹರೇ ಕೃಷ್ಣ. ತನ್ನ ಸಂಸಾರ ಸಮೇತ ಎಲ್ಲಿಗೆ ಬಂದಿದ್ದಾರೆ ಅವರು? ಸೊ ತ್ರಿಕೂಟ ಪರ್ವತದಲ್ಲಿ ಇರುವಂತಹ ಒಂದು ಕೊಳದಲ್ಲಿ ಅವರು ಈಜಾಡ್ಲಿಕ್ಕೆ ಅವರು ಬಂದಿದ್ದಾರೆ, ಮತ್ತೆ ಮೋಜನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ಆ ಸಮಯದಲ್ಲಿ ಏನಾಗತ್ತೆ? ಮೊಸಳೆ ಅವರ ಕಾಲನ್ನು ಕಾಲಿಟ್ಕೊಳ್ಳುತ್ತೆ. ಕಾಲನ್ನ ಮೊಸಳೆ ಕಚ್ಚಿ ಇಟ್ಕೊಂಡ್ಬಿಡುತ್ತೆ. ಸೊ ಗಜೇಂದ್ರ ಅವನು ದೊಡ್ಡ ರಾಜ, ಅಂದ್ರೆ ಆನೆಗಳ ರಾಜ. ಅವನು ಎಷ್ಟು ಅವನಿಗೆ ಶಕ್ತಿಶಾಲಿ ಅಂತಂದ್ರೆ, ಈವನ್ ಅಲ್ಲಿರುವಂತಹ ಹುಲಿ ಮತ್ತೆ ಸಿಂಹನು ಸಹ ಅವನ್ನ ಎದುರ್ಕೋತಾ ಇರುತ್ತೆ ಗಜೇಂದ್ರನನ್ನು ನೋಡಿದ್ರೆ. ನೋಡಿ ಇವಾಗ ಅಂತಹ ಗಜೇಂದ್ರನಿಗೆ ಆ ನೀರಿನಲ್ಲಿರುವಂತಹ ಮೊಸಳೆಯಿಂದ ಬಿಡಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಸೊ ಇಬ್ರಿಗೂ ಸಹ ಎಷ್ಟು ವರ್ಷಗಳ ಕಾಲ ಹೋರಾಟ ನಡೆಯುತ್ತೆ ಅಂತ ನಾವು ತಿಳ್ಕೊಂಡ್ವಿ? 1000 ವರ್ಷಗಳ ಕಾಲ ಇವಾಗ ಹೋರಾಟ ನಡೀತಾ ಇದೆ. ಆದ್ರೆ ಇವಾಗ ಮೊಸಳೆಯ ಜಾಗ ಯಾವುದು? ನೀರು. ಸೊ ಅದಕ್ಕೋಸ್ಕರ ಮೊಸಳೆಗೆ ಆ ನೀರಿನಲ್ಲೇ ಇರೋದ್ರಿಂದ, ತನ್ನ ಸ್ವಸ್ಥಾನದಲ್ಲೇ ಇರೋದ್ರಿಂದ ಅದರ ಬಲ ಕಡಿಮೆ ಆಗೋದಿಲ್ಲ. ಆದ್ರೆ ಗಜೇಂದ್ರನ ಸ್ಥಾನ ಅದು ಭೂಮಿ ಅಲ್ವಾ, ಸೊ ನೀರಲ್ಲ. ಸೊ ಮತ್ತೆ ಗಜೇಂದ್ರನಿಗೆ ಇವಾಗ ಆಹಾರನೂ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವನ ಶಕ್ತಿ ಇವಾಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ ಗಜೇಂದ್ರನ್ಗೆ ಏನ್ ಅನ್ಸುತ್ತೆ, ಅವನು ಹಿಂದಿನ ಜನ್ಮದಲ್ಲಿ ಅವನು ಕೃಷ್ಣನ ಭಕ್ತನಾಗಿರ್ತಾನೆ. ಅವನು ಸ್ತೋತ್ರವನ್ನ ಸಹ ಕಲ್ತ್ಕೊಂಡಿರ್ತಾನೆ ಆ ಸಮಯದಲ್ಲಿ. ಸೊ ಇವಾಗ ಅವನಿಗೆ ಪ್ರಾಣಿ ಜನ್ಮ ಇದ್ರೂ ಸಹ ಅವನಿಗೆ ಆ ಒಂದು ಹಿಂದಿನ ಜನ್ಮದ ಆ ಒಂದು ಸ್ತೋತ್ರ, ಅವನು ಏನು ಪ್ರಾರ್ಥನೆಯನ್ನ ಕಲ್ತ್ಕೊಂಡಿದ್ನೋ ಅದರ ಜ್ಞಾಪಕ ಬರುತ್ತೆ ಅವನಿಗೆ. ಸೊ ಭಗವಂತನ ಅನುಗ್ರಹದಿಂದ ಅವನಿಗೆ ಜ್ಞಾಪಕ ಬರುತ್ತೆ. ಸೊ ಇವಾಗ ಗಜೇಂದ್ರ ಹಿಂಗೆ ಇವಾಗ ಗೊತ್ತಾಗುತ್ತೆ, ಇವಾಗ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಂಧು ಬಾಂಧವರೇ ಆಗ್ಲಿ, ನನ್ನ ಬಂಧು ಬಾಂಧವರಿಗೆ ನನ್ನನ್ನು ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಪತ್ನಿಯರ ಪಾಡೇನೋ ಅವ್ರಿಗಂತೂ ನನ್ನನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನಾನು ಈ ಮೊಸಳೆಯ ಒಂದು ಹಿಡಿತದಿಂದ ನಾನು ಹೊರಗಡೆ ಬರಬೇಕು ಅಂತಂದ್ರೆ ನಾನು ದೇವೋತ್ತಮ ಪರಮ ಪುರುಷನನ್ನೇ ನಾನು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಅವನು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾನೆ. ಆದ್ರೆ ಅವನು ದೇವೋತ್ತಮ ಪರಮ ಪುರುಷನನ್ನ ಯಾವುದೋ ಒಂದು ದೇವತೆ ಅಂತ ಪರಿಗಣಿಸೋದಿಲ್ಲ ಗಜೇಂದ್ರ. ಮತ್ತೆ ಗಜೇಂದ್ರನ ಈ ಒಂದು ಸ್ಥಿತಿಗೆ ಯಾರೇ ದೇವತೆಗಳು ಸಹ ಬರೋದಿಲ್ಲ ಅವನನ್ನ ಸಹಾಯ ಮಾಡ್ಲಿಕ್ಕೆ. ಆದ್ರೆ ಯಾವಾಗ ಗಜೇಂದ್ರ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾನೋ ಆಗ ಅವನು ಗರುಡನ ಮೇಲೆ ವಿಷ್ಣು ಗರುಡನ ಮೇಲೆ ಬಂದು ಗಜೇಂದ್ರನನ್ನ ಕಾಪಾಡ್ತಾನೆ. ಸೊ ಅದನ್ನ ನಾವ್ ಇವಾಗ ತಿಳ್ಕೊತಾ ಇದೀವಿ. ಸೊ ಗಜೇಂದ್ರ ಇವಾಗ ಹೇಗೆ ಪ್ರಾರ್ಥನೆಯನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇಲ್ಲಿ ನಮ್ಗೆ ತುಂಬಾ ಒಂದು ಮುಖ್ಯವಾದಂತಹ ಒಂದು ಮೆಸೇಜ್ ಅನ್ನ ನಮ್ಗೆ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಹೌದು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವ್ ಯಾವಾಗ್ಲೂ ಹೇಳ್ಕೊತಾ ಇದೀವಿ. ಆ ಪ್ರಾರ್ಥನೆಯ ಜೊತೆಗೆ ನಾವ್ ಇನ್ಯಾವುದಾದ್ರೂ ಒಂದು ಪ್ರಾರ್ಥನೆಯನ್ನ ನಾವು ಕಲ್ತ್ಕೋಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ನಮ್ಗೆ ಯಾವ್ದು ನರಸಿಂಹ ಸ್ತುತಿಯನ್ನೋ ಅಥವಾ ಬ್ರಹ್ಮ ಸಂಹಿತೆ ಯಾವ್ದನ್ನಾದ್ರೂ ನೀವು ಕಲ್ತ್ಕೊಳ್ಳಿ, ಯಾಕಂದ್ರೆ ಅದು ತುಂಬಾ ಮುಖ್ಯ ಆಗುತ್ತೆ. ಇವಾಗ ನಾವು ನೋಡ್ತಾ ಇದೀವಿ ಹೇಗೆ ಇಲ್ಲಿ ಗಜೇಂದ್ರನಿಗೆ ಈಗ ಪ್ರಾರ್ಥನೆಯನ್ನ ಮಾಡೋ ಒಂದು ಸಮಯದಲ್ಲಿ ಅವನಿಗೆ ಜ್ಞಾಪಕ ಬಂತು. ಹಾಗೇನೆ ನಮ್ಗೂ ಸಹ ಆ ಒಂದು ಪ್ರಾರ್ಥನೆ ತುಂಬಾ ಸಹಾಯ ಮಾಡುತ್ತೆ ನಾವು ಈ ಮಾಯೆಯ ಜೊತೆ ಹೋರಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಆ ಒಂದು ಕರೆಯನ್ನು ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾವು ಇವಾಗ ಅಧ್ಯಾಯ 3ರಲ್ಲಿ 8ನೇ ಸ್ಕಂದದ ಅಧ್ಯಾಯ 3ರಲ್ಲಿ ಗಜೇಂದ್ರನ ಶರಣಾಗತಿ ಪ್ರಾರ್ಥನೆನ ನಾವು ನೋಡ್ತಾ ಇದೀವಿ. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು 3ನೇ ಅಧ್ಯಾಯದಲ್ಲಿ ನಾವ್ ಏನನ್ನ ತಿಳ್ಕೊತೀವಿ ಅನ್ನೋದನ್ನ ಇಲ್ಲಿ ನಮ್ಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನನ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಇದು ಫಸ್ಟ್ನೇ ಪ್ಯಾರವನ್ನ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಅಧ್ಯಾಯ 3 ಗಜೇಂದ್ರನ ಶರಣಾಗತಿ ಪ್ರಾರ್ಥನೆ. ಈ ಅಧ್ಯಾಯದಲ್ಲಿ ಆನೆಗಳು ರಾಜನಾದ ಗಜೇಂದ್ರ ಸ್ತೋತ್ರವನ್ನು
ವರ್ಣಿಸಲಾಗಿದೆ. ಆನೆಗಳ ರಾಜನ ಹಿಂದೆ ಇಂದ್ರಹದ್ಯುಮ್ನೆಂಬ ಮನುಷ್ಯನಾಗಿದ್ದನು. ಆಗ ಪರಮಪ್ರಭುವನ್ನು ಕುರಿತು ಒಂದು ಸ್ತೋತ್ರವನ್ನು ಕಲಿತಿದ್ದನು. ಸುದೈವದಿಂದ ಅವನು ಆ ಸ್ತೋತ್ರವನ್ನು ನೆನಪಿಸಿಕೊಂಡು ತನ್ನಷ್ಟಕ್ಕೆ ಜಪಿಸತೊಡಗಿದನು. ಮೊದಲು ಅವನು ದೇವೋತ್ತಮ ಪರಮಪುರುಷನಿಗೆ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದನು. ಮೊಸಳೆ ಆಕ್ರಮಣಕ್ಕೆ ತುತ್ತಾಗಿ ಕಷ್ಟದ ಸ್ಥಿತಿಯಲ್ಲಿರುವುದರಿಂದ ಚೆನ್ನಾಗಿ ಸ್ತೋತ್ರವನ್ನು ಮಾಡಲು ಆಗದ ಅಸಹಾಯಕತೆಯನ್ನು ನಿವೇದಿಸಿಕೊಂಡನು. ಆದರೂ ಮಂತ್ರವನ್ನು ಜಪಿಸಲು ಪ್ರಯತ್ನಿಸುತ್ತಾ ಸೂಕ್ತ ಮಾತುಗಳಲ್ಲಿ ಮುಂದೆ ಹೇಳುವಂತೆ ತನ್ನ ಅಳಲನ್ನು ತೋಡಿಕೊಂಡನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಸೊ ನಾವಿಲ್ಲಿ ಏನನ್ನ ನೋಡ್ತಾ ಇದ್ದೀವಿ? ಸೊ ನಾವು ಹಿಂದಿನ ಒಂದು ಅಧ್ಯಾಯ 2ರಲ್ಲಿ ಅದರಲ್ಲಿ ಏನನ್ನ ತಿಳಿಸಿ ಕೊಡ್ತಾ ಇದೆ ಅಂತಂದ್ರೆ, ವಿಪತ್ತಿಗೆ ಸಿಕ್ಕಿದ ಗಜೇಂದ್ರ ಅಂತ ಹೇಳ್ಬಿಟ್ಟು ಆ ಒಂದು ಅಧ್ಯಾಯದ ಹೆಸರು. ಸೊ ಅದರಲ್ಲಿ ಗಜೇಂದ್ರ ಅವನು ತನ್ನ ಪರಿವಾರದೊಂದಿಗೆ ಬರ್ತಾನೆ. ಆ ಒಂದು ಕೊಳದಲ್ಲಿ, ಆ ತ್ರಿಕೂಟ ಪರ್ವತದಲ್ಲಿರುವಂತಹ ಒಂದು ಕೊಳದಲ್ಲಿ ಅವನು ಈಜಾಡ್ತಾನೆ. ಮತ್ತೆ ಅವನು ಮೊಸಳೆಯ ಒಂದು ಬಾಯಿಯ ಹಿಡಿತಕ್ಕೆ ಅವನು ಸಿಕ್ಕಾಕೋತಾನೆ. ಸೊ ಇದರ ಕುರಿತಾಗಿ ನಮ್ಗೆ 2ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ಒಂದು ಮೊಸಳೆಯ ಹಿಡಿತದಿಂದ ಪಾರಾಗ್ಲಿಕ್ಕೆ ಇವಾಗ ಗಜೇಂದ್ರ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಈ ಒಂದು ಗಜೇಂದ್ರ ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಅವರು ಹಿಂದೆ ಒಬ್ಬ ರಾಜನಾಗಿದ್ದ. ಸೊ ಅವನು ಒಂದು ಪರಮಪ್ರಭುವನ್ನ ಕುರಿತ ಒಂದು ಸ್ತೋತ್ರವನ್ನ ಅವನು ಕಲ್ತ್ಕೊಂಡಿದ್ದ. ಸೊ ಈಗ ಅವನು ನೋಡಿ ದೈವ ಒಂದು ಬಲದಿಂದ, ಅಂದ್ರೆ ಸುದೈವದಿಂದ ಅಂತ ಹೇಳ್ತಾ ಇದ್ದಾರೆ, ಅವನು ಈ ಸ್ತೋತ್ರವನ್ನ ನೆನಪಿಸ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗತ್ತೆ. ಆದ್ರೂ ಸಹ ನೋಡಿ ಅವನು ಇವಾಗ ಕಷ್ಟದ ಸಮಯದಲ್ಲಿ ಇರೋದ್ರಿಂದ, ನಮಗೂ ಅಷ್ಟೇ ಅಲ್ವಾ, ನಾವು ಟೆನ್ಷನ್ ಇದ್ರೆ ನಮ್ಗೆ ಯಾವುದೇ ಒಂದು ಸ್ತೋತ್ರನೇ ಆಗ್ಲಿ ಸರಿಯಾಗಿ ಬರೋದಿಲ್ಲ, ನಾವು ಮರ್ತೋಗ್ತಾ ಇರ್ತೀವಿ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಗಜೇಂದ್ರ, ನಾನು ಇವಾಗ ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರ ನನಗೆ ಈ ಸ್ತೋತ್ರವನ್ನ ಸರಿಯಾಗಿ ನನಗೆ ಪಠನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ಅಸಹಾಯಕತೆಯನ್ನ ಅವನು ದೇವೋತ್ತಮ ಪರಮಪುರುಷನಲ್ಲಿ ಅವನು ನಿವೇದಿಸ್ಕೊತಾ ಇದ್ದಾನೆ. ಆದ್ರೂ ಸಹ ಅವನು ಇವಾಗ ಈ ಒಂದು ಪ್ರಾರ್ಥನೆಯನ್ನು ಅವನು ಮಾಡ್ತಾ ಇದ್ದಾನೆ. ಅದೇನ್ ಪ್ರಾರ್ಥನೆ ಅನ್ನೋದನ್ನ ನಾವು ಇವಾಗ 3ನೇ ಅಧ್ಯಾಯದಲ್ಲಿ ತಿಳ್ಕೊತಾ ಇರೋದು. ಹರೇ ಕೃಷ್ಣ. ನೆಕ್ಸ್ಟ್ ಪ್ಯಾರವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಗೀತಾ ಮಾತಾಜಿ, ಓದಿ. ಹರೇ ಕೃಷ್ಣ. ದೇವೋತ್ತಮ ಪರಮಪುರುಷನೇ ಸಕಲ ಕಾರಣಗಳ ಕಾರಣ, ಅವನೇ ಮೂಲ ಪುರುಷ, ಅವನಿಂದಲೇ ಸಮಸ್ತವೂ ಉದ್ಗಮವಾಗಿದೆ. ಈ ಬ್ರಹ್ಮಾಂಡದ ಪ್ರಕಟ ರೂಪಕ್ಕೆ ಅವನೇ ಮೂಲ ಕಾರಣ. ಸಮಸ್ತ ಬ್ರಹ್ಮಾಂಡವು ಅವನನ್ನೇ ಆಶ್ರಯಿಸಿದೆ. ಆದರೂ ಅವನು ಲೋಕೋತ್ತರನಾಗಿದ್ದಾನೆ, ಏಕೆಂದರೆ ಅವನು ಪ್ರತಿಯೊಂದನ್ನು ತನ್ನ ಬಹಿರಂಗ ಶಕ್ತಿಯ ಮೂಲಕ ಲೌಕಿಕ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಮಾಡುತ್ತಾನೆ. ಅವನು ವೈಕುಂಠ ಅಥವಾ ಗೋಲೋಕ ವೃಂದಾವನವೆಂಬ ಆಧ್ಯಾತ್ಮಿಕ ಲೋಕದಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾನೆ. ಅಲ್ಲಿ ಅವನು ಶಾಶ್ವತ ಲೀಲೆಗಳಲ್ಲಿ ಮಗ್ನನಾಗಿರುತ್ತಾನೆ. ಲೌಕಿಕ ಪ್ರಪಂಚವು ಅವನ ಬಹಿರಂಗ ಶಕ್ತಿಯ ಅಥವಾ ಲೌಕಿಕ ಪ್ರಕೃತಿಯ ಒಂದು ಉತ್ಪನ್ನ. ಅದು ಅವನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತದೆ. ಸೃಷ್ಟಿ, ಸ್ಥಿತಿ, ಲಯಗಳು ನಡೆಯುವುದೇ ಹೀಗೆ. ಭಗವಂತನು ಎಲ್ಲಾ ಕಾಲಗಳಲ್ಲಿಯೂ ಇರುತ್ತಾನೆ. ಭಕ್ತನಲ್ಲದವನಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಲೋಕೋತ್ತರನಾದ ದೇವೋತ್ತಮ ಪರಮಪುರುಷನನ್ನು ಪ್ರತಿಯೊಬ್ಬರೂ ಗ್ರಹಿಸಬಹುದಾದರೂ ಶುದ್ಧ ಭಕ್ತರು ಮಾತ್ರ ಅವನ ಇರುವಿಕೆಯನ್ನು ಹಾಗೂ ಕಾರ್ಯಗಳನ್ನು ಗ್ರಹಿಸಬಲ್ಲರು. ದೇವೋತ್ತಮ ಪರಮಪುರುಷನು ಲೌಕಿಕವಾದ ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿರುತ್ತಾನೆ. ಈ ಲೌಕಿಕ ಪ್ರಪಂಚದಲ್ಲಿ ಯಾರಾದರೂ ಅವನನ್ನು ಆಶ್ರಯಿಸಿದರೆ ಆಶ್ರಿತನೂ ಕೂಡ ದಿವ್ಯ ಸ್ಥಿತಿಯಲ್ಲಿ ಸನ್ನಿಹಿತನಾಗುತ್ತಾನೆ. ಭಕ್ತನ ತೃಪ್ತಿಗಾಗಿ ಪರಿತ್ರಾಣಾಯ ಸಾಧೂನಾಂ ಭಗವಂತನು ಕಾಣಿಸಿಕೊಂಡು ತನ್ನ ಕ್ರಿಯೆಗಳನ್ನು ಪ್ರದರ್ಶಿಸುತ್ತಾನೆ. ಅವನ ಆಗಮನ, ನಿರ್ಗಮನ ಮತ್ತು ಇತರ ಲೀಲೆಗಳೆಲ್ಲ ಖಂಡಿತ ಲೌಕಿಕವಾದವುಗಳಲ್ಲ. ಈ ರಹಸ್ಯವನ್ನು ಬಲ್ಲವನು ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಭಗವಂತನಲ್ಲಿ ಎಲ್ಲಾ ವಿರುದ್ಧ ಅಂಶಗಳು ಸಮನ್ವಿತವಾಗಿವೆ. ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಅವನು ಪ್ರತಿಯೊಂದನ್ನೂ ನಿಯಂತ್ರಿಸುತ್ತಾನೆ. ಅವನು ಸಮಸ್ತ ಕಾರ್ಯಗಳಿಗೂ ಸಾಕ್ಷಿಯಾಗಿದ್ದಾನೆ. ಸಮಸ್ತ ಜೀವರಾಶಿಗಳಿಗೂ ಅವನು ಮೂಲ ಆಕರನಾಗಿದ್ದಾನೆ. ನಿಜವಾಗಿ ಎಲ್ಲ ಜೀವಿಗಳು ಅವನ ಅಂಶಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಕೃಷ್ಣ, ನಾವಿವಾಗ ಇಲ್ಲಿ ಏನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಗಜೇಂದ್ರ, ಅದನ್ನೇ ನಾವಿವಾಗ ಮುಂದೆ ತಿಳ್ಕೊತಾ ಇರೋದು. ಸೊ ನಾನು ಇವಾಗ ಡೀಟೇಲ್ ಆಗಿ ಹೇಳಿಕ್ಕೆ ಹೋಗ್ತಾ ಇಲ್ಲ. ಸೊ ಇಲ್ಲಿ ಭಗವಂತನ ಆ ಒಂದು ಶಕ್ತಿಯತ್ವನ್ನ ಇಲ್ಲಿ ನಮ್ಗೆ ಗಜೇಂದ್ರ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಇದನ್ನ ಓದ್ಕೊಂಡು ನಾವು ಹೋಗೋಣಂತೆ ಇವತ್ತಿನ ಶ್ಲೋಕಕ್ಕೆ. ಹರೇ ಕೃಷ್ಣ. ಮತ್ತಾರಾದ್ರೂ ಓದಿ ಇಲ್ಲಿಂದ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಡಿ. ಏಕೆಂದ್ರೆ ಈ ಲೌಕಿಕ ಪ್ರಪಂಚದಲ್ಲಿ ಜೀವಗಳ ಅಕಾರನಾದ ಮಹಾವಿಷ್ಣುವಿನಿಗೆ ಇವನೇ ಮೂಲ. ಭಗವಂತನು ತಮ್ಮ ಇಂದ್ರಿಯಗಳ ಕಾರ್ಯಗಳನ್ನು ನೋಡಬಲ್ಲ. ಈ ಇಂದ್ರಿಯಗಳು ಅವನ ಕೃಪೆಯಿಂದ ಕೆಲಸ ಮಾಡಿ ಲೌಕಿಕವಾದ ಫಲಿತಾಂಶಗಳನ್ನು ಪಡೆಯಬಲ್ಲವು. ಅವನು ಪ್ರತಿಯೊಂದರ ಮೂಲ ಆಕಾರನಾಗಿದ್ದರೂ
ಅವನು ಯಾವುದೇ ಉತ್ಪನ್ನಗಳಿಂದಲೂ ಸ್ಪರ್ಶಿತನಾಗುವುದಿಲ್ಲ. ಹೀಗೆ ಅವನನ್ನು ಚಿನ್ನದ ಗಣಿಗೆ ಹೋಲಿಸಬಹುದು. ಆಭರಣಗಳಲ್ಲಿರುವ ಚಿನ್ನಕ್ಕೆ ಗಣಿಯೇ ಆಕಾರ, ಆದ್ರೆ ಗಣಿಯು ಆಭರಣವಲ್ಲ. ಪಾಂಚರಾತ್ರದಲ್ಲಿ ವಿಧಿಸಿರುವಂತ ಕ್ರಮದಂತೆ ಭಗವಂತನನ್ನು ಪೂಜಿಸುತ್ತಾರೆ. ಅವನು ಜ್ಞಾನದ ಆಕಾರ, ಅವನು ನಮಗೆ ಮುಕ್ತಿಯನ್ನು ನೀಡಬಲ್ಲ. ಆದುದರಿಂದ ಭಕ್ತರ, ವಿಶೇಷವಾಗಿ ಗುರುಗಳ ಆದೇಶಕ್ಕೆ ಅನುಸಾರವಾಗಿ ಅವನನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಸತ್ವಗುಣವು ನಮಗೆ ಮರೆಯಾಗಿದ್ದರೂ ಸಾಧು ಪುರುಷರ ಹಾಗೂ ನಮ್ಮ ಗುರುಗಳ ಉಪದೇಶವನ್ನು ಅನುಸರಿಸುವ ಮೂಲಕ ಲೌಕಿಕ ಬಂಧನಗಳಿಂದ ನಾವು ವಿಮೋಚನೆಯನ್ನು ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ ಮತ್ತೊಬ್ಬರು ಮಾತೆ, ಯಾರಾದ್ರು ಧನ್ಯವಾದ. ಇದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ಲಾ? ಓದಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತಾನೆ. ಹ್ಮ್. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನ ಸ್ವಪ್ರಕಾಶಮಾನವಾದ ಲೌಕಿಕ ಆಕಾರವನ್ನು ಭಕ್ತರಲ್ಲದವರು ಆರಾಧಿಸುತ್ತಾರೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಪ್ರಗತಿಯನ್ನು ಸಾಧಿಸಿದವರು ಅವನ ನಿರಾಕಾರ ರೂಪವನ್ನು ಆರಾಧಿಸುತ್ತಾರೆ. ಅವನ ಅಂತರ್ಯಾಮಿ ಪರಮಾತ್ಮನ ರೂಪವನ್ನು ಯೋಗಿಗಳು ಮೆಚ್ಚುತ್ತಾರೆ. ಆದರೆ ವ್ಯಕ್ತಿಯಾಗಿ ಅವನ ಮೂಲ ರೂಪವನ್ನು ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ದೇವೋತ್ತಮ ಪರಮಪುರುಷನು ಭಗವದ್ಗೀತೆಯಲ್ಲಿ ತಾನು ನೀಡಿದ ಉಪದೇಶದ ಮೂಲಕ ಬದ್ಧಾತ್ಮನ ಕತ್ತಲೆಯನ್ನು ನಿವಾರಿಸಲು ಸಮರ್ಥನಾಗಿದ್ದಾನೆ. ಅವನು ದಿವ್ಯ ಗುಣಗಳ ಸಾಗರವಾಗಿದ್ದಾನೆ. ಜೀವನದ ದೈಹಿಕ ಕಲ್ಪನೆಗಳಿಂದ ಮುಕ್ತರಾದ ಸ್ವತಂತ್ರ ವ್ಯಕ್ತಿಗಳು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ತನ್ನ ಅವ್ಯಾಜ ಕರುಣೆಯಿಂದ ಬದ್ಧಾತ್ಮನನ್ನು ಲೌಕಿಕ ಬಂಧನಗಳಿಂದ ಭಗವಂತನು ಬಿಡುಗಡೆ ಮಾಡಬಲ್ಲ. ವೈಯಕ್ತಿಕ ಅನುಚರನನ್ನಾಗಿ ಮಾಡಿಕೊಳ್ಳಲು ಅವನನ್ನು ಭಗವದ್ಧಾಮಕ್ಕೆ ಮರಳುವಂತೆ ಮಾಡಬಲ್ಲ. ದೇವೋತ್ತಮ ಪರಮಪುರುಷನಲ್ಲಿ ಏನನ್ನು ಕೇಳುವುದಿಲ್ಲ. ಜೀವನದ ಲೌಕಿಕ ಕಲ್ಪನೆಯಿಂದ ಬಿಡುಗಡೆ ಹೊಂದುವುದು ಮತ್ತು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗುವುದು, ಇದೊಂದೇ ಅವನ ಪ್ರಾರ್ಥನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇದೊಂದು ಪ್ಯಾರವನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ರೀತಿಯಲ್ಲಿ ಆನೆಗಳ ರಾಜನಾದ ಗಜೇಂದ್ರನು ದೇವೋತ್ತಮ ಪರಮಪುರುಷನನ್ನು ದೇವತೆಗಳಲ್ಲೊಬ್ಬನೆಂದು ತಪ್ಪಾಗಿ ತಿಳಿದುಕೊಳ್ಳದೆ ನೇರವಾಗಿ ಅವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದನು. ದೇವತೆಗಳಲ್ಲಿ ಯಾರೂ ಅವನನ್ನು ನೋಡಲು ಬರಲಿಲ್ಲ. ಬ್ರಹ್ಮನ ಅಥವಾ ಶಿವ ಕೂಡ ಬರಲಿಲ್ಲ. ಆದರೆ ಗರುಡ ವಾಹನನಾದ ದೇವೋತ್ತಮ ಪರಮಪುರುಷ ನಾರಾಯಣನು ಅವನ ಮುಂದೆ ಕಾಣಿಸಿಕೊಂಡನು. ಗಜೇಂದ್ರನು ತನ್ನ ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಭಗವಂತನಿಗೆ ನಮಸ್ಕಾರ ಮಾಡಿದನು. ಭಗವಂತನು ಕಾಲು ಹಿಡಿದು ಮೊಸಳೆಯೊಂದಿಗೆ ಅವನನ್ನು ನೀರಿನಿಂದ ಹೊರಗೆಳೆದು ಮೊಸಳೆಯನ್ನು ಕೊಂದು ಗಜೇಂದ್ರನನ್ನು ಕಾಪಾಡಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಇವಾಗ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 1ರಲ್ಲಿ ಶ್ರೀ ಬಾದರಾಯಣಿ ರುವಾಚ ಏವಂ ವ್ಯವಸ್ಥಿತೋ ಬುದ್ಧಿಯ ಸಮಾದಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯನು ಶಿಕ್ಷಿತಂ. ಸೊ ಅನುವಾದ: ಶುಕಮುನಿಗಳು ಮುಂದುವರಿಸಿದರು. ಅನಂತರ ಆನೆಗಳ ರಾಜನಾದ ಗಜೇಂದ್ರನು ಪರಿಪೂರ್ಣ ಬುದ್ಧಿಯಿಂದ ತನ್ನ ಮನಸ್ಸನ್ನು ಹೃದಯದಲ್ಲಿ ನೆಟ್ಟು ಒಂದು ಮಂತ್ರವನ್ನ ಜಪಿಸಿದನು. ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿದ್ದಾಗ ಅದನ್ನು ಅವನು ಕಲಿತಿದ್ದ. ಅದು ಈಗ ಶ್ರೀಕೃಷ್ಣನ ಕೃಪೆಯಿಂದ ನೆನಪಿಗೆ ಬಂತು. ನೋಡಿ, ಶುಕಮುನಿಗಳು ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ. ಆನೆಗಳ ರಾಜನಾದ ಗಜೇಂದ್ರ ಅವನಿವಾಗ ಪರಿಪೂರ್ಣ ಬುದ್ಧಿಯಿಂದ ಅವನಿವಾಗ ಮನಸ್ಪೂರ್ವಕವಾಗಿ ಅವನಿವಾಗ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅವನು ಇಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿದ್ದಾಗ ಒಂದು ಮಂತ್ರವನ್ನ ಅವನು ಕಲ್ತಿದ್ದ. ಈಗ ಅದು ಕೃಷ್ಣನ ಕೃಪೆಯಿಂದ ಅವನಿಗೆ ಇವಾಗ ನೆನಪಿಗೆ ಬಂತು ಅಲ್ವಾ. ನಮ್ಗೆ ಈ ಒಂದು ಸೆಂಟೆನ್ಸ್ ಅನ್ನ ನೋಡಿದ್ರೆ ಹೆಂಗ್ ಜ್ಞಾಪಕ ಬರುತ್ತೆ? ಈಗ ಕೃಷ್ಣನ ಕೃಪೆಯಿಂದ ನೆನಪಿಗೆ ಬಂತು ಅಂದ್ರೆ. ಹರೇ ಕೃಷ್ಣ. ತೊಂದ್ರೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡಿದಾಗ ಅವನಿಗೆ ಆವಾಗ ಕೃಷ್ಣನ್ ಬಂದಿದೆ. ಮೊದಲು ಶುರುನಲ್ಲಿ ಬರ್ಲಿಲ್ಲ ಒಂದು ಕೃಷ್ಣನ್ ಭಗವಂತನ ಕೃಪೆ ಬೇಕು ನಮಗೆ. ಭಗವಂತನ ಇದು ಬರ್ಲಿಕ್ಕೆ ಸ್ಮರಣೆ ಬರ್ಲಿಕ್ಕೆ. ಓಕೆ, ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ನಾವು ಭಗವದ್ಗೀತೆಯಲ್ಲಿ ಕಲ್ತ್ಕೊಂಡಿದೀವಿ. ನಾವು 15ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ ಏನನ್ನ ಹೇಳ್ತಾರೆ ಕೃಷ್ಣ? ಹರೇ ಕೃಷ್ಣ. ನಾವು ಒಂದ್ ಸ್ವಲ್ಪನಾದ್ರೂ ಈ ಜನ್ಮದಲ್ಲಿ ಮಾಡಿರೋಂಥದ್ದು ಅದು ಮುಂದಿನ ಜನ್ಮ ಆದ್ರೂ ಅದು ಕಂಟಿನ್ಯೂ ಆಗಿ ಅದು ನೆನಪು ಬರುತ್ತೆ ಸ್ವಲ್ಪನಾದ್ರೂ ಅನ್ನೋದು. ಓಕೆ, 15.15ನೇ ಶ್ಲೋಕ ಯಾವುದು ಮಾತಾಜಿ? ಹರೇ ಕೃಷ್ಣ. ಸರ್ವಸ್ಯ ಚಾಹಂ ಮೃತ್ಯುರ್ನಿವಿಷ್ಟೋ ಸ್ಮೃತಿ ಜ್ಞಾನಮಾಪೋಹನಂಚ
ಅಲ್ವಾ? ಭಗವಂತನೇ ನಮ್ಗೆ ನೆನಪಿನ ಶಕ್ತಿ ಮತ್ತೆ ಮರೆವು ಅಲ್ವಾ, ಜ್ಞಾನ ಇದೆಲ್ಲ ಕೊಡ್ಬೇಕು ಅಂತಂದ್ರೆ ಭಗವಂತನಿಂದನೇ ಅಷ್ಟೇ ಸಾಧ್ಯ ಅಲ್ವಾ? ಅದನ್ನ ನಾವಿಲ್ಲಿ ಜ್ಞಾಪಿಸ್ಕೋಬಹುದು ಅಲ್ವಾ? ಅದು ಈಗ ಕೃಷ್ಣನ ಕೃಪೆಯಿಂದ ನೆನಪಿಗೆ ಬಂತು. ಅವನು ಅವಾಗ ಹಿಂದಿನ ಜನ್ಮದಲ್ಲಿ ಕಲ್ತ್ಕೊಂಡಿರೋದು ಈಗ ಅವನಿಗೆ ನೆನಪಿಗೆ ಬರ್ತಾ ಇದೆ. ಮತ್ತೆ ನಾವ್ ಇನ್ನ ಒಂದನ್ನು ಸಹ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಏನನ್ನ ಹೇಳಿದ್ದಾರೆ ಕೃಷ್ಣ ನಮ್ಗೆ? ಎರಡನೇ ನಾವು ಶರಣಾಗತ ಆಗ್ಬೇಕು ಭಗವಂತನಿಗೆ ಪೂರ್ಣ. ಭಗವಂತನಿಗೆ ಶರಣಾಗ್ಬೇಕು. ಮತ್ತೆ ಇನ್ನ ಒಂದು ವಿಷಯ ನಾವಿಲ್ಲಿ ಜ್ಞಾಪಿಸ್ಕೋಬಹುದು ಅಲ್ವಾ? ಅವನ್ ಹಿಂದಿನ ಜನ್ಮದಲ್ಲಿ ಏನ್ ಕಲ್ತ್ಕೊಂಡಿದ್ದ ಇಂದ್ರದ್ಯುಮ್ನ ಮಹಾರಾಜ? ಅವನ್ ಮಂತ್ರವನ್ನ ಕಲ್ತ್ಕೊಂಡಿದ್ದ ಅಲ್ವಾ? ಸೊ ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾರೆ ಆಚಾರ್ಯರು, ನಾವ್ ಇವಾಗ ಏನಾದ್ರೂ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಂಡಿದ್ರೆ ನಾವ್ ಹಿಂದಿನ ಜನ್ಮದಲ್ಲಿ ಅದನ್ನ ನಾವು ಎಲ್ಲಿಗೆ ನಿಲ್ಸಿದ್ವೋ ಅದನ್ನ ನಾವಿಲ್ಲಿ ಮುಂದಿನ ಈ ಜನ್ಮದಲ್ಲಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ? ಇವಾಗ ಅಕಸ್ಮಾತ್ ಒಂದು 50% ನಾವು ಕಲ್ತ್ಕೊಂಡಿದ್ರೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಾವು 51% ಇಂದ ನಾವು ಮಾಡ್ಕೋತಾ ಹೋಗ್ತೀವಿ ಅಲ್ವಾ? ಸೊ ಭಕ್ತಿ ಅಂತಂದ್ರೆ ಅದು ಯಾವಾಗ್ಲೂ ಶಾಶ್ವತವಾಗಿರೋದು ಅಲ್ವಾ? ಸೊ ನೋಡಿ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಅಲ್ವಾ? ಇದಕ್ಕೆ ನಾವಿಲ್ಲಿ ಅಪ್ಲೈ ಮಾಡ್ಬೋದು ನೋಡಿ. ಇಂದ್ರದ್ಯುಮ್ನ ಮಹಾರಾಜ ಇವಾಗ ಏನು ಆ ಒಂದು ಭಕ್ತಿಯನ್ನ ಕಲ್ತ್ಕೊಂಡಿದ್ನೋ ಅದು ಇವಾಗ ಅವನು ಮರ್ತು ಹೋಗಿಲ್ಲ. ಆ ಭಗವಂತನ ಕೃಪಾ ಕಟಾಕ್ಷದಿಂದ ಈಗ ಮತ್ತೆ ಅವನಿಗೆ ಜ್ಞಾಪಕಕ್ಕೆ ಬರ್ತಾ ಇದೆ ಅಲ್ವಾ? ನೇಹಾವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ? ಸೊ ನಾವು ಭಕ್ತಿಯಲ್ಲಿ ನಾವ್ ಏನೇ ಒಂದು ಮಾಡಿದ್ರೂ ಸಹ ಅದು ಅಂದ್ರೆ ವೇಸ್ಟ್ ಆಗೋದಿಲ್ಲ ಅಲ್ವಾ? ಇವಾಗ ಹೇಗೆ ನಾವು ಇವಾಗ ಹೆಚ್ಚು ಓದಿದ್ರು ಸಹ, ಎಷ್ಟೇ ಡಿಗ್ರಿಗಳನ್ನ ನಾವಿಲ್ಲಿ ಸಂಪಾದನೆ ಮಾಡಿದ್ರು ಸಹ ನಮ್ಮ ದೇಹ ನಾಶ ಆಗಿದ ತಕ್ಷಣನೇ ನಾವು ಮಾಡಿರೋ ಡಿಗ್ರಿಗಳೆಲ್ಲದಕ್ಕೂ ಯಾವುದೇ ಒಂದು ಅರ್ಥ ಇರೋದಿಲ್ಲ. ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ರೆ ABCD ಇಂದನೇ ನಾವು ಕಲ್ತ್ಕೋಬೇಕು ಅಲ್ವಾ? ಬಾಬಾ ಬ್ಲಾಕ್ ಶಿಪ್ ಇಂದನೇ ನಾವು ಕಲ್ತ್ಕೋಬೇಕಾಗತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬಹುದು ಅಲ್ವಾ? ಸೊ ಈ ಭಾವಾರ್ಥವನ್ನ ನಾನು ಓದ್ಲಿಕ್ಕೆ ಹೋಗೋದಿಲ್ಲ. ಸೊ ಇವತ್ತಿನ ಶ್ಲೋಕವನ್ನ ನೋಡೋಣಂತೆ. ಗಜೇಂದ್ರ ಏನ್ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ. ಸೊ ಶ್ಲೋಕ 2. ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಹರೇ ಕೃಷ್ಣ. ನಾನು ಹೇಳಿದ್ದಾದ್ಮೇಲೆ ನೀವು ಅದನ್ನ ರಿಪೀಟ್ ಮಾಡಿ. ಗಜೇಂದ್ರ ಉವಾಚ ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಪರೇಶಾಯ ಧೀಮಹಿ. ಗಜೇಂದ್ರ ಉವಾಚ ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಪರೇಶಾಯ ಧೀಮಹಿ. ಶ್ರೀ ಗಜೇಂದ್ರ ಉವಾಚ ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಪರೇಶಾಯ ಧೀಮಹಿ. ಹರೇ ಕೃಷ್ಣ. ಯಾರಾದ್ರೂ ಓದಿ ಈ ಶ್ಲೋಕ. ಹರೇ ಕೃಷ್ಣ. ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯುತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯಥಾ ಹೇತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯಥಾ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯ ಧೀಮಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಯಾರಾದ್ರೂ ಇದು ವರ್ಡ್ ಟು ವರ್ಡ್ ಮೀನಿಂಗ್ ಓದಿ.
ಹರೇ ಕೃಷ್ಣ ಮಾತಾಜಿ. ಶ್ರೀ ಗಜೇಂದ್ರ ಉವಾಚ. ಗಜರಾಜನು ಗಜೇಂದ್ರ ಹೇಳಿದನು, ಓಂ, ಹೇ ನನ್ನ ಪ್ರಭುವೇ ನಮಃ, ನಿನಗೆ ನನ್ನ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಭಗವತಿ. ದೇವೋತ್ತಮ ಪರಮ ಪುರುಷನಿಗೆ ತಸ್ಮೈ, ಅವನಿಗೆ, ಯತಃ, ಯಾರಿಂದ, ಏತತ್, ಈ ಶರೀರ ಮತ್ತು ಭೌತಿಕ ಅಭಿವ್ಯಕ್ತಿಯು, ಚಿತ್ ಆತ್ಮಕಂ, ಚೇತನಾತ್ಮವು ಪ್ರಜ್ಞೆಯ ಕಾರಣದಿಂದಾಗಿ ಚಲಿಸುತ್ತಿದೆಯೋ, ಪುರುಷಾಯ ಪರಮ ಪುರುಷನಿಗೆ, ಆದಿ ಬೀಜಾಯ ಪ್ರತಿಯೊಂದರ ಮೂಲ ಅಥವಾ ಮೂಲ ಕಾರಣನಾದ ಪರ ಈಶಾಯ ಪರಮೋನ್ನತನು, ದಿವ್ಯನು ಮತ್ತು ಬ್ರಹ್ಮ ಹಾಗೂ ಶಿವನಂತ ಉನ್ನತ ವ್ಯಕ್ತಿಗಳಿಗೆ ಪೂಜಾರ್ಹನಾದ ಅಭಿಧೀಮಹಿ, ಅವನನ್ನು ಧ್ಯಾನ ಮಾಡುವೆನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅನುವಾದವನ್ನ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಆನೆಗಳ ರಾಜನಾದ ಗಜೇಂದ್ರನು ನುಡಿದನು, ಪರಮ ಪುರುಷನಾದ ವಾಸುದೇವನಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಅವನಿಂದಾಗಿಯೇ ಈ ಲೌಕಿಕ ದೇಹವು ಚೇತನದ ಸಾನ್ನಿಧ್ಯದಿಂದ ಕಾರ್ಯ ಮಾಡುತ್ತದೆ. ಆದುದರಿಂದ ಅವನೇ ಪ್ರತಿಯೊಬ್ಬನ ಮೂಲ ಕಾರಣ. ಬ್ರಹ್ಮ ಶಿವರಂತ ಶ್ರೇಷ್ಠ ವ್ಯಕ್ತಿಗಳಿಗೆ ಅವನು ಪೂಜಾರ್ಹನಾಗಿದ್ದಾನೆ. ಅವನು ಪ್ರತಿಯೊಬ್ಬ ಜೀವಿಯ ಹೃದಯವನ್ನು ಪ್ರವೇಶ ಮಾಡಿದ್ದಾನೆ. ಅವನನ್ನು ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಮಾತಾಜಿ, ಏನ್ ಅರ್ಥ ಆಯ್ತು ಹೇಳಿ ಮಾತಾಜಿ. ಅಂದ್ರೆ ನಮ್ಮ ಎಲ್ಲ ಸಕಲ ಕಾರಣಕ್ಕೆ ಕಾರಣ ಭಗವಂತನೇ ಅಂತ ಹೇಳಿದ್ದಾರೆ. ಮತ್ತೆ ಭಗವಂತನು ಪರಮಾತ್ಮನಾಗಿ ನಮ್ಮ ಪ್ರತಿಯೊಂದು ನಮ್ಮ ಜೀವಿಯಲ್ಲಿ ಜೀವನ ನಮ್ಮ ಹೃದಯದಲ್ಲಿ ಇದ್ದಾರೆ ಪರಮಾತ್ಮನಾಗಿ. ಅವನನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಗಜೇಂದ್ರನು ಹೇಳ್ತಾ ಇದ್ದಾರೆ. ಅವರೇ ಎಲ್ಲ ಮೂಲ ಕಾರಣಕ್ಕೆ ಕಾರಣ ನಮ್ಮ ಇದೆಲ್ಲ ನಾವಿಲ್ಲಿ ಇರ್ಲಿಕ್ಕೆ ಅಂತ ಅವ್ರು ಹೇಳ್ತಿದ್ದಾರೆ. ಬ್ರಹ್ಮ ಮತ್ತೆ ಶಿವ ಮತ್ತೆ ಇವರೆಲ್ಲ ದೊಡ್ಡ ದೊಡ್ಡ ಇವರು ಅವರನ್ನೇ ಪೂಜೆ ಮಾಡುದು. ಹಾಗಾಗಿ ಅವರೇ ಪರಮ ಪುರುಷ ವಾಸುದೇವನೇ ಅಂತ ಹೇಳ್ತಿದ್ದಾರೆ ಅವರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ಅಂದ್ರೆ ಏನು? ಹರೇ ಕೃಷ್ಣ. ಮಾತಾಜಿ, ಭಗವಂತನಿಗೆ ನಮಸ್ಕಾರ, ಭಕ್ತಿಪೂರ್ವಕ ನಮಸ್ಕಾರ ಮಾಡ್ತೀನಿ ಮಾತಾಜಿ. ಅಲ್ಲ, ಒಬ್ರಾದ್ಮೇಲೆ ಒಬ್ರು ಹೇಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಮಾತಾಜಿ, ಭಗವಂತನಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡ್ತೀನಿ. ಓಕೆ. ಯಾರು ಭಗವಂತ? ಯಾರು ಭಗವಂತ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನಮ್ಗೆ. ಶ್ರೀಕೃಷ್ಣ ಮಾತಾಜಿ. ನಾರಾಯಣ. ಇದೇ ಮೊದಲನೇ ಸೆಂಟೆನ್ಸ್ ಅಲ್ವಾ? ಭಾಗವತಂ ಶುರುವಾಗದೆ ಓಂ ನಮೋ ಭಗವತೆ ವಾಸುದೇವಾಯ. ನಾವು ದಿನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೂ ನಾವು ಓಂ ನಮೋ ಭಗವತೆ ವಾಸುದೇವಾಯ ಅಂತಾನೆ ನಾವು ಇಲ್ಲಿ ಹೇಳ್ತಾ ಇದೀವಿ. ಅಂದ್ರೆ ನಮ್ಗೆ ಸ್ಪಷ್ಟವಾಗಿ ಇವಾಗ ಗೊತ್ತಿದೆ ಯಾರು ಭಗವಂತ ಅಂತ. ವಸುದೇವನ ಮಗನಾದ ವಾಸುದೇವನೇ ಭಗವಂತ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಸೊ ಭಗವಂತ ಅಂದ್ರೆ ನಾವು ಏನಂತ ತಿಳ್ಕೊಂಡಿದೀವಿ? ಭಗವಂತ ಅಂದ್ರೆ ಮತ್ತೆ ಸಕಲ ಐಶ್ವರ್ಯವನ್ನು ಹೊಂದಿರೋದು ಮಾತಾಜಿ ಅಲ್ವಾ? 6 ಐಶ್ವರ್ಯಗಳನ್ನ, ಷಡ್ಐಶ್ವರ್ಯಗಳನ್ನ ಪರಿಪೂರ್ಣವಾಗಿ ಯಾರು ಹೊಂದಿದಾರೋ ಅವರೇ ಭಗವಂತ ಅಲ್ವಾ? ಐಶ್ವರ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ವಿಯ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂ ಭಗ ಇತಿಂಗನ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಭಗವಂತ ಅಂತಂದ್ರೆ ಈ 6 ಅವರು ಪರಿಪೂರ್ಣವಾಗಿ ಹೊಂದಿರಬೇಕು. ಸೊ ಅದಕ್ಕೆ ಇಲ್ಲಿ ಡೌಟೇ ಇಲ್ಲ ನಮ್ಗೆ. ವೇದವ್ಯಾಸರು ಇಲ್ಲಿ ನಮ್ಗೆ ಇಲ್ಲಿ ಶುರುವಲ್ಲೇನೆ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ತಿದ್ದಾರೆ ಯಾರು ಭಗವಂತ ಅಂತ. ಸೊ ವಸುದೇವನ ಮಗನಾದ ವಾಸುದೇವನೇ ಭಗವಂತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಜೇಂದ್ರನಿಗೂ ಸಹ ಇಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ, ಅವ್ರಿಗೂ ಸಹ ಅಲ್ವಾ? ಅವ್ರೂ ಸಹ ಈಗ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಅವ್ರು ಇವಾಗ ಗೌರವಪೂರ್ವಕ ನಮಸ್ಕಾರಗಳನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಅವ್ರಿಗಿನ್ನ ಏನ್ ಗೊತ್ತಾಗಿದೆ? ಭಗವಂತನಿಂದನೇ ಈ ಲೌಕಿಕ ದೇಹವು ಚೇತನದ ಸಾನ್ನಿಧ್ಯದಿಂದ ಕಾರ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಭಗವಂತ ನಮ್ಗೆ ಇವಾಗ ನಮ್ಗೆ ನೋಡ್ಲಿಕ್ಕೆ ಇಲ್ಲಿ ಎಲ್ಲ ದೇಹ ನಮ್ಗೆ ಕಾಣಿಸ್ತಿರ್ಬೋದು ಅಲ್ವಾ? ಈ ಕೈಯನ್ನ ಎತ್ತಾ ಇದ್ರೆ ನಮ್ಗೆ ಏನನ್ಸುತ್ತೆ? ನಾನೇ ಈ ಕೈಯನ್ನ ಎತ್ತಾ ಇದೀನೇನೋ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಆ ಒಂದು ಈ ಕೈನ ಒಂದು ಅಧಿದೇವತೆಗೆ ಭಗವಂತ ಒಂದು ಅನುಗ್ರಹವನ್ನ ಮಾಡ್ಲಿಲ್ಲ ಅಂತಂದ್ರೆ, ಅಥವಾ ಒಂದು ಏನು ಅವ್ರಿಗೆ ಏನ್ ಹೇಳ್ತಾರೆ, ಕೆಲಸವನ್ನ ಮಾಡ್ಲಿಕ್ಕೆ ಒಂದು ಆಜ್ಞೆನ ಕೊಡ್ಲಿಲ್ಲ ಅಂತಂದ್ರೆ, ಸೊ ಆ ಒಂದು ಕೈಯನ್ನ ನಾವು ಮೇಲಕ್ಕೆ ಎತ್ತಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ನಾವು ಎಕ್ಸಾಂಪಲ್ ಅನ್ನ ನೋಡಿದ್ರೆ, ಇವಾಗ ಯಾರಿಗಾದ್ರೂ ಸ್ಟ್ರೋಕ್ ಬಂದಿದ್ರೆ ಅವ್ರಿಗೆ ನೋಡ್ಲಿಕ್ಕೆ ಎಲ್ಲ ದೇಹದ ಎಲ್ಲ ಭಾಗಗಳು ಇದೆ ಅಲ್ವಾ? ಆದ್ರೆ ಆ ಭಾಗಗಳು ಕೆಲಸನೇ ಮಾಡೋದಿಲ್ಲ ಅಲ್ವಾ? ಅಂದ್ರೆ ಏನರ್ಥ? ಅದು ನಮ್ಮ ಅಧೀನದಲ್ಲಿ ಇಲ್ಲ ಅಂತ ಅರ್ಥ ಆಗತ್ತೆ ಅಲ್ವಾ? ಸೊ ಅದನ್ನೇ ಇಲ್ಲಿ ಯಾರು ಗಜೇಂದ್ರ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಇನ್ನ ತಿಳ್ಕೊಂಡಿರೋ ಹಾಗೇನೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಅಲ್ವಾ? ನಿತ್ಯೋ ನಿತ್ಯಾನಾಂ, ನಾವು ನಿತ್ಯರು, ಭಗವಂತನು ನಿತ್ಯನೇ ಅಲ್ವಾ? ಮತ್ತೆ ಎಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ? ನಾವು ನಿತ್ಯ, ಅವನು ನಿತ್ಯ. ನಾವು ಚೇತನಾತ್ಮರು, ಅವರು ಚೇತನಾತ್ಮರು. ಮತ್ತೆ ಎಲ್ಲಿ ವ್ಯತ್ಯಾಸ ಇದೆ ನಮಗೂ ಭಗವಂತನಿಗೂ? ನಾವು ಅಣು, ಅವರು ವಿಭು.
ಹಾ, ನಾವು ಅಣು, ಅವರು ವಿಭು. ಮತ್ತೆ ಇನ್ನ ಏನು ವ್ಯತ್ಯಾಸ ಇದೆ ಆ ಒಂದು ಉಪನಿಷತ್ತಿನ ಶ್ಲೋಕದ ಪ್ರಕಾರ? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಅಂದ್ರೆ ಅವನು ಒಬ್ಬ ಅಲ್ವಾ, ಭಗವಂತ ಒಬ್ಬ ಅಲ್ವಾ, ಆದ್ರೆ ಅವನು ಎಲ್ಲರನ್ನ ಪಾಲನೆ ಮಾಡ್ತಾ ಇದ್ದಾನೆ. ಏಕೋ ಬಹುನಾಂ ವಿದದಾತಿ ಕಾಮಾನ್ ಅಲ್ವಾ, ಎಲ್ಲರ ಕಾಮನೆಗಳನ್ನ, ಎಲ್ಲರ ಆಸೆಗಳನ್ನ ಅವನು ಪೂರೈಸ್ತಾ ಇದ್ದಾನೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಬೇಕು. ಅಲ್ಲೇ ವ್ಯತ್ಯಾಸ ಇರೋದು ನಮಗೂ ಭಗವಂತನಿಗೂ. ನಾವು ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಮ್ಮ ಆಸೆಗಳನ್ನ ಅಲ್ವಾ. ಭಗವಂತ ಒಬ್ನೇ ಇದ್ರೂ ಸಹ ಅವನು ಎಲ್ಲ ಸಕಲ ಜೀವರಾಶಿಗಳ ಆ ಒಂದು ಕಾಮನೆಗಳನ್ನೆಲ್ಲ ಅವರು ಪೂರೈಸ್ತಾ ಇದ್ದಾನೆ. ಎಲ್ಲರನ್ನ ಅವನು ಪರಿಪಾಲನೆ ಮಾಡ್ತಾ ಇದ್ದಾನೆ. ನೋಡಿ, ಅದನ್ನು ಇಲ್ಲಿ ಗಜೇಂದ್ರನಿಗೆ ಗೊತ್ತಾಗಿದೆ. ಎಲ್ಲದಕ್ಕೂ ಅವನೇ ಮೂಲ ಕಾರಣ, ಸಕಲ ಕಾರಣಗಳಿಗೆ ಕಾರಣ ಭಗವಂತ ಅಂತ ಅವನಿಗೆ ಗೊತ್ತಾಗಿದೆ. ಆದುದರಿಂದ ಅವನೇ ಪ್ರತಿಯೊಬ್ಬನ ಮೂಲ ಕಾರಣ. ಬ್ರಹ್ಮ ಶಿವರಂತಹ ಶ್ರೇಷ್ಠ ವ್ಯಕ್ತಿಗಳಿಗೆ ಅವನು ಪೂಜಾರ್ಹನಾಗಿದ್ದಾನೆ ಅಲ್ವಾ. ಸೊ ಇವಾಗ ನಮ್ಗೆ ವಿಷ್ಣುವಿನ ಬಗ್ಗೆ 3 ವಿಷ್ಣುಗಳಿದ್ದಾರೆ, ಅವರೇ ಈ ಒಂದು ಸೃಷ್ಟಿ ಕಾರ್ಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಯೂಶಲಿ ಏನ್ ಅನ್ಕೋತೀವಿ, ದೇವರು ದೊಡ್ಡವರು ಶ್ರೇಷ್ಠ ವ್ಯಕ್ತಿಗಳು ಅಂತಂದ್ರೆ ಬ್ರಹ್ಮ ಶಿವ ಅಂತಾನೆ ನಾವು ಅನ್ಕೋತೀವಿ ಅಲ್ವಾ. ಆದ್ರೆ ಇಲ್ಲಿ ಗಜೇಂದ್ರನಿಗೆ ಗೊತ್ತಿದೆ, ಬ್ರಹ್ಮ ಶಿವ ಅಂತಹ ಶ್ರೇಷ್ಠ ವ್ಯಕ್ತಿಗಳು ಸಹ ಆ ದೇವೋತ್ತಮ ಪರಮಪುರುಷನನ್ನೇ ಅವರು ಪೂಜಿಸ್ತಾರೆ ಅಂತ ಹೇಳ್ಬಿಟ್ಟು. ಅವನು ಪ್ರತಿಯೊಬ್ಬ ಜೀವಿಯ ಹೃದಯವನ್ನು ಪ್ರವೇಶ ಮಾಡಿದ್ದಾನೆ ಅಲ್ವಾ. ನಮ್ಮ ಜೊತೆ ಅವನು ಪರಮಾತ್ಮನಾಗಿ ಅವನು ಇದ್ದಾನೆ ಅಲ್ವಾ. ನಮಗೆ ಗೊತ್ತಿದೆ ಇವಾಗ ಕೃಷ್ಣನಿಂದ ಯಾರು ಬರ್ತಾ ಇದ್ದಾರೆ ಫಸ್ಟ್? ಯಾರು ಮೊದಲ ಬಲರಾಮ. ಬಲರಾಮ. ಸೊ ಬಲರಾಮನಿಂದ ಯಾರು ಬರ್ತಾರೆ? ಪ್ರದ್ಯುಮ್ನ. ಸಂಕರ್ಷಣ. ಮೊದಲನೇ ಸಂಕರ್ಷಣ. ಹಾ, ಮೊದಲನೆಯ ಚತುರ್ವ್ಯೂಹ ಅಂದ್ರೆ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಬರ್ತಾರೆ. ಅದಾದ್ಮೇಲೆ ಯಾರು ಬರ್ತಾರೆ? ಮೊದಲ ಸಂಕರ್ಷಣದಿಂದ ಯಾರು ಬರ್ತಾ ಇದಾರೆ? ಮೂಲ ಸಂಕರ್ಷಣದಿಂದ ನಾರಾಯಣ ಬರ್ತಾರೆ. ನಾರಾಯಣನಿಂದ ಯಾರು ಬರ್ತಾರೆ? ಮತ್ತೆ ಎರಡನೇ ಚತುರ್ವ್ಯೂಹದಲ್ಲಿ ಮತ್ತೆ ವಾಸುದೇವ, ಸಂಕರ್ಷಣ, ಅನಿರುದ್ಧ. ಮತ್ತೆ ಎರಡನೇ ಸಂಕರ್ಷಣದಿಂದ ಯಾರು ಬರ್ತಾರೆ? ಆ 3 ವಿಷ್ಣುಗಳು ಬರ್ತಾರೆ ಅಲ್ವಾ. ಎರಡನೇ ಸಂಕರ್ಷಣ ಮೊದಲು ಕಾರಣೋದಕಶಾಹಿ ವಿಷ್ಣು ಬರ್ತಾರೆ. ಕಾರಣೋದಕಶಾಹಿ ವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣುವಿನಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ. ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಅವ್ರೇನ್ ಮಾಡ್ತಾರೆ? ಎಲ್ಲರ ಹೃದಯದಲ್ಲಿ ಚರಾಚರ ವಸ್ತುಗಳು, ಬರೇ ಚೇತನ ಇರೋ ಒಂದೇ ಅಲ್ಲ ವಸ್ತುಗಳು ಎಲ್ಲ, ಅಂದ್ರೆ ಜಡ ವಸ್ತುಗಳಲ್ಲೂ ಸಹ ಅವರು ಪರಮಾತ್ಮನಾಗಿ ಅವರು ಪ್ರವೇಶವನ್ನ ಮಾಡ್ತಾರೆ ಅಲ್ವಾ. ಸೊ ಅದನ್ನ ಅವ್ರು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಜೀವಿಯ ಹೃದಯವನ್ನು ಪ್ರವೇಶ ಮಾಡಿದ್ದಾನೆ. ಜೀವಿಯ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಮತ್ತೆ ಅದ್ರ ಜೊತೆ ನಾವು ತಿಳ್ಕೊಂಡಿರೋ ಹಾಗೇನೆ ಎಲ್ಲ ಜಡ ವಸ್ತುಗಳಲ್ಲೂ ಸಹ ಅವನು ಇದ್ದಾನೆ. ಕಣದಲ್ಲೂ ಸಹ ಭಗವಂತ ಇರ್ತಾನೆ. ಅಂತಹ ಭಗವಂತನನ್ನ ಕುರಿತು ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಜೇಂದ್ರ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಶೀಲ ಪ್ರಭುಪಾದ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಭಾವಾರ್ಥ ಶೀಲ ಪ್ರಭುಪಾದ ಅವರಿಂದ, ಶೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಯಾರು ಇಲ್ಲಿ ತನಕ ಓದಿಲ್ಲ ಅವರು ಓದಿ. ಓದಿ ಮಾತಾಜಿ. ಭಾವಾರ್ಥ. ಈ ಶ್ಲೋಕದಲ್ಲಿ ಏತತ್ ಚಿತ್ ಆತ್ಮಕಂ ಎಂಬ ಶಬ್ದಗಳು ಬಹಳ ಮುಖ್ಯವಾದವು. ಲೌಕಿಕ ದೇಹದಲ್ಲಿ ಖಂಡಿತವಾಗಿಯೂ ಲೌಕಿಕ ಧಾತುಗಳು ಮಾತ್ರ ಇವೆ. ಆದರೆ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯ ಅರಿವಿಗೆ ಜಾಗೃತನಾದರೆ ದೇಹವು ಲೌಕಿಕತ್ವವನ್ನು ಕಳೆದುಕೊಂಡು ಆಧ್ಯಾತ್ಮಿಕವಾಗುತ್ತದೆ. ಲೌಕಿಕ ದೇಹವು ಇಂದ್ರಿಯ ಭೋಗಕ್ಕೆ ಉದ್ದೇಶಿತವಾಗಿದೆ. ಆದರೆ ಆಧ್ಯಾತ್ಮಿಕ ದೇಹವು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಮಗ್ನವಾಗುತ್ತದೆ. ಆದುದರಿಂದ ಪರಮ ಪ್ರಭುವಿನ ಸೇವೆಯಲ್ಲಿ ಮಗ್ನನಾಗಿ ನಿರಂತರವಾಗಿ ಅವನನ್ನೇ ಧ್ಯಾನಿಸುವ ಭಕ್ತನಿಗೆ ಲೌಕಿಕ ದೇಹವಿದೆ ಎಂದು ಎಂದೂ ಪರಿಗಣಿಸಬಾರದು. ಆದುದರಿಂದ ಗುರುಷು ನರಮತಿ ಎಂದು ನಿಯಮಿಸಲಾಗಿದೆ. ಗುರುವು ಲೌಕಿಕ ದೇಹವನ್ನು ಹೊಂದಿರುವ ಸಾಮಾನ್ಯ ಮನುಷ್ಯನೆಂದು ಯೋಚಿಸುವುದನ್ನು ನಿಲ್ಲಿಸಬೇಕು. ಅರ್ಚ್ಯೆ ವಿಷ್ಣು ಶಿಲಾದೀಹಿ. ಪ್ರತಿಯೊಬ್ಬನೂ ಮಂದಿರದಲ್ಲಿರುವ ವಿಗ್ರಹವು ಶಿಲೆಯಿಂದ ಮಾಡಿದ್ದೆಂದು ತಿಳಿದಿದ್ದಾನೆ. ಆದರೆ ವಿಗ್ರಹವು ಕೇವಲ ಕಲ್ಲು ಎಂದು ಭಾವಿಸುವುದು ಅಪರಾಧವಾಗುತ್ತದೆ. ಹಾಗೆಯೇ ಗುರುವಿನ ದೇಹದಲ್ಲಿ ಲೌಕಿಕ ಧಾತುಗಳಿವೆ ಎಂದು ಭಾವಿಸುವುದು ಅಪರಾಧವಾಗುತ್ತದೆ. ಭಕ್ತರು ಮೂರ್ಖತನದಿಂದ ಕಲ್ಲಿನ ವಿಗ್ರಹವನ್ನು ದೇವರೆಂದು, ಸಾಮಾನ್ಯ ಮನುಷ್ಯನನ್ನು ಗುರುಗಳೆಂದು ಪೂಜಿಸುತ್ತಾರೆ. ನಾಸ್ತಿಕರು ಭಾವಿಸುತ್ತಾರೆ. ಆದರೆ ಸತ್ಯ ಸಂಗತಿ ಎಂದರೆ ಕೃಷ್ಣನ ಸರ್ವಶಕ್ತಿಯ ಮಾತಾಜಿ ಕೃಷ್ಣನ ಸರ್ವಶಕ್ತಿಯ ಅನುಗ್ರಹದಿಂದ ದೇವತೆಯ ಕಲ್ಲಿನ ವಿಗ್ರಹವೆಂಬುದು ಪ್ರತ್ಯಕ್ಷ ದೇವೋತ್ತಮ ಪರಮಪುರುಷನಾಗುತ್ತದೆ. ಗುರುವಿನ ದೇಹವು ನೇರವಾಗಿ ಆಧ್ಯಾತ್ಮಿಕವಾಗುತ್ತದೆ. ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ದಿವ್ಯ ವೇದಿಕೆಯಲ್ಲಿ ಇರುತ್ತಾನೆಂದು ತಿಳಿಯಬೇಕು. ಸಗುಣಾನ್ ಸಮತೀತೈತಾನ್
ಬ್ರಹ್ಮ ಭೂಯಾಯ ಕಲ್ಪತೆ. ಆದುದರಿಂದ ನಾವು ದೇವೋತ್ತಮ ಪರಮ ಪುರುಷನಿಗೆ ನಮ್ಮ ನಮಸ್ಕಾರಗಳನ್ನು ಅರ್ಪಿಸೋಣ. ಅವನ ಕೃಪೆಯಿಂದ ಲೌಕಿಕ ವಸ್ತುಗಳು ಎನ್ನುವವು ಕೂಡ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ವಿನಿಯೋಗವಾದಾಗ ಆಧ್ಯಾತ್ಮಿಕವಾಗುತ್ತವೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದ. ಶ್ರುತಿ ಮಾತಾಜಿ ಹೇಳಿ, ಏನ್ ಅರ್ಥ ಆಯ್ತು ನಿಮ್ಗೆ? ತುಂಬಾ ಮಾತಾಜಿ ಚೆನ್ನಾಗಿರುವಂತಹ ಭಾವಾರ್ಥ ಇದು. ಹಾ ಮಾತಾಜಿ ಹೇಳಿ. ಇಲ್ಲಿ ಇದು ನಮ್ಗೆ ಇದು ಶರೀರ ಇರೋದು ಇಲ್ಲಿ ಮುಖ್ಯವಾಗಿ ಇದು ಇದು ಲೌಕಿಕ. ಆದ್ರೆ ಇದು ಭಗವಂತನ ಸೇವೆಯಲ್ಲಿ ವಿನಿಯೋಗವಾದಾಗ ಇದು ಆಧ್ಯಾತ್ಮಿಕವಾಗಿನೇ ಈ ಒಂದು ಜನ್ಮದಲ್ಲಿ ಯುಗದಲ್ಲೇನೆ ಇದು ಮಾರ್ಪಾಡಾಗುತ್ತೆ. ಆಮೇಲೆ ಒಬ್ಬ ಗುರುವನ್ನ ನಾವು ಅಂದ್ರೆ ಸದ್ಗುರುಗಳನ್ನ ನಾವು ಸಾಮಾನ್ಯ ಮನುಷ್ಯರ ತರ ನಾವು ಪರಿಗಣಿಸಬಾರದು. ಅವರು ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಇರೋದ್ರಿಂದ ಅವ್ರಿಗೆ ಆಧ್ಯಾತ್ಮಿಕ ಶರೀರ ಇರುತ್ತೆ. ಹಾಗೇನೆ ಈ ನಿರಾಕಾರವಾದಿಗಳು, ಮಾಯಾವಾದಿಗಳೆಲ್ಲ ಏನಂತ ತಿಳ್ಕೊತಾರೆ ಅಂದ್ರೆ ವಿಗ್ರಹನ ಅವರು ದೇವ್ರು ಅಂತ ಹೇಳಿ ಪರಿಗಣಿಸಲ್ಲ, ಅದು ಒಂದು ಕಲ್ಲಿಂದ ಮಾಡಿರೋದು ಅಂತ ಹೇಳಿ ತಿಳ್ಕೊತಾರೆ. ಆದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಾವು ಅಂದ್ರೆ ನಾವು ಈ ಆಧ್ಯಾತ್ಮಿಕ ನೆಲೆಗೆ ಬರ್ತಾ ಇದ್ದಂಗೆ ಭೌತಿಕ ಕಲೆಗಳು ಅಂದ್ರೆ ದೋಷಗಳು ಹೋಗ್ಬೇಕು. ಅದು ಹೋಗ್ತಿದ್ದ ಹಾಗೇನೆ ನಮಗೆ ವಿಗ್ರಹ ಅಂತ ಹೇಳಿ ಅನ್ಸಲ್ಲ, ಅದು ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನ ಅಂತಾನೆ ಪರಿಗಣಿಸ್ತೀವಿ. ಈ ತರ ನಾವು ನಮ್ಮ ಈ ಒಂದು ಶರೀರನ ನಾವು ಆಧ್ಯಾತ್ಮಿಕ ಒಂದು ಸೇವೆಗೆ ವಿನಿಯೋಗ ಮಾಡಿದಾಗ ಭಗವಂತನ ಒಂದು ಕೃಪಾ ದೃಷ್ಟಿಯಿಂದ ನಮಗೆ ಏನಂತಾರೆ ಪ್ರತಿಯೊಂದೂ ಕೂಡ ಆಧ್ಯಾತ್ಮಿಕಮಯವಾಗೇ ಇರುತ್ತೆ ಮಾತಾಜಿ. ಭೌತಿಕ ಒಂದು ಲೋಪದೋಷಗಳು ಇರೋದಿಲ್ಲ, ಹೊರಟು ಹೋಗುತ್ತೆ. ಹರಿ ಬೋಲ್ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಅಲ್ವಾ? ಸೊ ಎಷ್ಟು ಚೆನ್ನಾಗಿರೋ ಭಾವಾರ್ಥವನ್ನ ಇಲ್ಲಿ ನಮ್ಗೆ ಪ್ರಭುಪಾದ್ರಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಏತಚ್ಚಿತ್ ಆತ್ಮಕಂ ಅನ್ನೋ ಒಂದು ಶಬ್ದ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏತತ್ ಅಂದ್ರೆ ಈ ಶರೀರ ಮತ್ತು ಭೌತಿಕ ಅಭಿವ್ಯಕ್ತಿಯು, ಚಿತ್ ಆತ್ಮಕಂ ಅಂತಂದ್ರೆ ಪ್ರಜ್ಞೆಯ ಕಾರಣದಿಂದಾಗಿ ಚಲಿಸುತ್ತದೆಯೋ ಅಲ್ವಾ? ಸೊ ಇವಾಗ ನಮ್ಗೆ ಈ ಒಂದು ಶರೀರ ನಮ್ಗೆ ಗೊತ್ತಿರೋ ಹಾಗೆ ಜಡ ವಸ್ತು ಅಲ್ವಾ? ನಮ್ಗೆ ಪ್ರಭುಪಾದ್ರು ತಿಳಿಸ್ಕೊಟ್ಟಿರೋ ಹಾಗೇನೆ ಬರೀ ಎಷ್ಟು ಒಂದು 200 ರೂಪಾಯಿಗೆ ಆ ಏನ್ ಕೆಮಿಕಲ್ಸ್ ವ್ಯಾಲ್ಯೂ ಇದೆಯೋ ಅಷ್ಟು ವ್ಯಾಲ್ಯೂ ಇರುವಂತಹ ಒಂದು ರಾಸಾಯನಿಕ ವಸ್ತುಗಳಿಂದ ನಮ್ಮ ಈ ಒಂದು ಶರೀರ ಮಾಡಲ್ಪಟ್ಟಿದೆ ಅಲ್ವಾ? ಆದ್ರೆ ಯಾವಾಗ ಈ ಒಂದು ಶರೀರದಲ್ಲಿ ಆತ್ಮ ಮತ್ತೆ ಅದ್ರ ಜೊತೆ ಪರಮಾತ್ಮ ಇರ್ತಾರೋ ಆಗ ಒಂದು ಈ ಶರೀರಕ್ಕೆ ಒಂದು ಚಲನವಲನ ಅಥವಾ ಒಂದು ಕ್ರಿಯೆ ಅನ್ನೋದು ಶುರುವಾಗತ್ತೆ ಅಲ್ವಾ? ಸೊ ಇವಾಗ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಈ ದೇಹವನ್ನ ನೋಡಿದ್ರೆ ನಮ್ಗೆ ಇದೊಂದು ಲೌಕಿಕವಾದದ್ದೇನೋ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಈ ಲೌಕಿಕವಾದ ದೇಹವನ್ನು ಸಹ ನಾವು ಭಗವಂತನ ಒಂದು ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಯಾವಾಗ ನಾವು ಇದನ್ನ ಭಗವಂತನ ಒಂದು ಸೇವೆಗೆ ಉಪಯೋಗಿಸ್ತೀವೋ ಅವಾಗ ಅದು ಆಧ್ಯಾತ್ಮಿಕವಾಗ್ಬಿಡತ್ತೆ ಅಲ್ವಾ? ಸೊ ನಮ್ಗೆ ಇವಾಗ 10 ಅಪರಾಧಗಳನ್ನ ನಾವು ದಿನ ಹೇಳ್ತೀವಿ ಅಲ್ವಾ? ಸೊ ಅದರಲ್ಲಿ 3ನೇ ಅಪರಾಧ ಯಾವುದು? 3ನೇ ನಾಮ ಅಪರಾಧದಲ್ಲಿ ಬರುವಂತದ್ದು ಯಾವುದು? ಆಧ್ಯಾತ್ಮಿಕ ಗುರುವಿನ ಆದೇಶವನ್ನು ನಿರ್ಲಕ್ಷಿಸುವುದು. ಆಧ್ಯಾತ್ಮಿಕ ಗುರುವಿನ ಆದೇಶವನ್ನ ನಿರ್ಲಕ್ಷಿಸುವುದು, ಮತ್ತೆ ಅದ್ರ ಜೊತೆ ಅವರನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ಭಾವಿಸೋದು ಅಲ್ವಾ? ಅದ್ರ ಜೊತೆಯಲ್ಲಿ ಅದನ್ನು ಸಹ ನಾವು ಜ್ಞಾಪಿಸ್ಕೋಬೇಕು ಯಾವಾಗ್ಲೂ. ಸೊ ಗುರುವನ್ನ ನಾವ್ ಯಾವತ್ತೂ ಸಹ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೊಳೋ ಹಾಗಿಲ್ಲ ಅಲ್ವಾ? ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೈರ್ ಅಲ್ವಾ? ಅವರು ಆ ಭಗವಂತನನ್ನ ಅವರು ಪ್ರತಿನಿಧಿಸ್ತಾರೆ. ಸೊ ಆ ಗುರುವಿನ ಒಂದು ಗುಲಾಮನ ಆಗೋ ತನಕ ನಮ್ಗೆ ದೊರೆಯದಣ್ಣ ಮುಕ್ಕುತಿ ಅಂತ ನಮ್ಗೆ ಏನು ಹೇಳ್ತಾ ಇದಾರೋ, ಸೊ ಭಗವಂತನ ಒಂದು ಪ್ರತಿನಿಧಿಯೇ ಗುರು ಅಲ್ವಾ? ನಾವು ಅದಕ್ಕೆ ಗುರುವನ್ನ ನಾವು ಸಾಮಾನ್ಯ ಮನುಷ್ಯ ನಮ್ ತರನೇ ಅವ್ರನ್ನು ಸಹ ನೋಡ್ಲಿಕ್ಕೆ ಒಂದು ಲೌಕಿಕ ದೇಹವನ್ನ ಅವ್ರು ಹೊಂದಿರ್ಬೋದು, ಆದ್ರೆ ಅವ್ರನ್ನ ನಾವು ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೋಕೂಡ್ದು. ಆ ಭಾವಿಸಿದ್ರೆ ಅದನ್ನು ಸಹ ಒಂದು ಅಪರಾಧದಲ್ಲಿ ಅದು ಬರುತ್ತೆ. ಸೊ ಯಾಕೆ ಅಂತಂದ್ರೆ ಅವರು ತಮ್ಮನ್ನ ತಾವು ಪರಿಪೂರ್ಣವಾಗಿ ಭಗವಂತನ ಸೇವೆಗೆ ಅವರು ಉಪಯೋಗಿಸ್ಕೊಂಡಿರ್ತಾರೆ ಅಲ್ವಾ? ಅರ್ಪಿಸ್ಕೊಂಡಿರ್ತಾರೆ. ತನು ಮನ ಧನ ಅಂತ ನಾವೇನ್ ಹೇಳ್ತೀವೋ ಎಲ್ಲವನ್ನ ಭಗವಂತ ಕೊಟ್ಟಿರೋ ಎಲ್ಲವನ್ನೂ ಸಹ ಅವರು ಭಗವಂತನ ಸೇವೆಗೆನೆ ಅವರು ಉಪಯೋಗಿಸ್ಕೊಂಡಿರ್ತಾರೆ. ಸೊ ಅದಕ್ಕೇನೆ ಅವರ ಶರೀರವೂ ಸಹ ಆಧ್ಯಾತ್ಮಿಕವಾಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಗುರುಷು ನರಮತಿಹಿ ಎಂದು ನಿಯಮಿಸಲಾಗಿದೆ. ಅಂದ್ರೆ ಗುರುವು ಲೌಕಿಕ ದೇಹವನ್ನ ಅವನು ಹೊಂದಿದ್ರು ಸಹ ಅವನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ನಾವು ಯಾವತ್ತು ಯೋಚನೆ ಮಾಡೋದನ್ನು ಸಹ ನಿಲ್ಲಿಸ್ಬೇಕು, ಪರಿಗಣಿಸೋದಿರ್ಲಿ, ಯೋಚನೆನೂ ಸಹ ನಾವು ಮಾಡಬಾರ್ದು, ಅವನನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ತರನೇ ನಮ್ಗೆ ಭಗವಂತ ಏನನ್ನ ಹೇಳಿದ್ದಾರೆ 12ನೇ ಅಧ್ಯಾಯದಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ಏನನ್ನ ಹೇಳಿದ್ರು? ಕೃಷ್ಣ ಅರ್ಜುನನ ಪ್ರಶ್ನೆ ಏನಿತ್ತು? ಹರೇ ಕೃಷ್ಣ, ಅರ್ಜುನನ ಪ್ರಶ್ನೆ ಏನಿತ್ತು ಭಗವದ್ಗೀತೆಯಲ್ಲಿ 12ನೇ ಅಧ್ಯಾಯದಲ್ಲಿ? ಹರೇ ಕೃಷ್ಣ. ಸುನೀತಾ ಮಾತಾಜಿ ಏನ್ ಹೇಳಿದ್ರು 12ನೇ ಅಧ್ಯಾಯದಲ್ಲಿ? ಧರ್ಮನೂ ಮಾಡ್ಬೇಕು, ಭಕ್ತಿನೂ ಮಾಡ್ಬೇಕು, ಅದು ಒಟ್ಟಿಗೆ ಹೇಗ್ ಮಾಡುತ್ತೆ? ಇಲ್ಲ,
ಇಲ್ಲ ಇಲ್ಲ ಮಾತಾಜಿ. ಭಕ್ತಿ ಬಗ್ಗೆ ಹೇಳಿದಾರೆ ಅದ್ರಲ್ಲಿ ಯಾವ ತರ ಅಂತಂದ್ರೆ ಹಾ, ಏನ್ ಪ್ರಶ್ನೆಯನ್ನ ಕೇಳ್ತಾರೆ ಅರ್ಜುನ? ಅರ್ಜುನ ಕೃಷ್ಣ ಕೃಷ್ಣನಿಗೆ ಏನ್ ಮಾತಾಜಿ. ಪ್ರಶ್ನೆಯನ್ನ ಕೇಳ್ತಾರೆ? ಹರೇ ಕೃಷ್ಣ. ಯಾವ ಭಕ್ತರು ನಿನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ ಅಂತ ಕೇಳ್ತಾರಲ್ವ ಮಾತಾಜಿ. ಅಶ್ವಿನಿ ಮಾತಾಜಿ ಅಲ್ಲ, ಏನ್ ಪ್ರಶ್ನೆ ಕೇಳ್ತಾರೆ? ಅವ್ರು ವಿಶ್ವರೂಪವನ್ನ ತೋರಿಸಿರ್ತಾರೆ. ವಿಶ್ವರೂಪ ಆದ್ಮೇಲೆನೆ 11ನೇ ಅಧ್ಯಾಯ ವಿಶ್ವರೂಪದ ಅಧ್ಯಾಯ ಅಲ್ವಾ, ವಿಶ್ವರೂಪ ದರ್ಶನ ಯೋಗ. ಅದಾದ್ಮೇಲೆ 12ನೇ ಅಧ್ಯಾಯದಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅರ್ಜುನ. ಏನ್ ಪ್ರಶ್ನೆ ಕೇಳ್ತಾರೆ? ಶ್ರುತಿ ಮಾತಾಜಿ, ಶೋಭಾ ಮಾತಾಜಿ, ಏನ್ ಪ್ರಶ್ನೆ? ಸತ್ವ ಗುಣದಲ್ಲಿ ಪೂಜೆ ಮಾಡ್ಬೇಕಾ ಅಥವಾ ಸತ್ವ ಇಲ್ಲ ಮಾತಾಜಿ. ಮನಸ್ಸಿನ ಸಾಕಾರ ರೂಪದಲ್ಲಿ ಆ? ಸಾಕಾರ ರೂಪದಲ್ಲಿ ಪೂಜೆ ಸಾಕಾರ ಮಾಡುವವರು ರೂಪದಲ್ಲಿ ಶ್ರೇಷ್ಠ. ಪೂಜೆ ಮಾಡ್ಬೇಕಾ ಅಥವಾ ನಿರಾಕಾರ ರೂಪದಲ್ಲಿ ನಿನ್ನ ನಿರಾಕಾರ ಬ್ರಹ್ಮ ನಾನು. ಹೌದು. ಅದಕ್ಕೆ ಏನನ್ನ ಹೇಳ್ತಾರೆ? ಕೃಷ್ಣ ಏನಂತ ಹೇಳ್ತಾರೆ? ಸಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕು ಅಂತ. ನೀನ್ ಸಾಕಾರ ರೂಪದಲ್ಲಾದ್ರೂ ಪೂಜೆ ಮಾಡು, ನಿರಾಕಾರ ರೂಪದಲ್ಲಾದ್ರೂ ಪೂಜೆ ಮಾಡು, ನೀನ್ ನನ್ನನ್ನೇ ಪಡಿತೀಯ. ಆದ್ರೆ ಸಾಕಾರ ಶ್ರೇಷ್ಠ ಅಂತಾರೆ. ಶ್ರೇಷ್ಠವಾದ. ತುಂಬಾ ಅದು ಕ್ಲೇಶ ಅಂದ್ರೆ ತುಂಬಾ ದುಃಖಮಯವಾಗಿದೆ ಆ ಒಂದು ಮಾರ್ಗ ಏನಿದೆ. ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡೋದು ತುಂಬಾನೇ ಅದು ಕ್ಲೇಶೋದಿಕತ ರಸ್ತೇಶಾಂ. ಆ ಮಾರ್ಗ ತುಂಬಾ ಕ್ಲೇಶವನ್ನ ಕೊಡುತ್ತೆ, ದುಃಖವನ್ನ ಕೊಡುತ್ತೆ. ಹೋಗ್ಲಿ ಅದು ಗತಿಯಾದ್ರೂ ಅದರ ಒಂದು ಗುರಿನಾದ್ರೂ ಪರಿಪೂರ್ಣವ ಇಲ್ಲ. ಬರೇ ಮ್ಯಾಕ್ಸಿಮಮ್ ಎಷ್ಟು ನಮ್ಗೆ ಏನ್ ಸಿಗ್ಬೋದು? ಬ್ರಹ್ಮನ್, ಆ ಒಂದು ಬ್ರಹ್ಮನ್ನ ಸಾಕ್ಷಾತ್ಕಾರ ಸಿಗ್ಬೋದು ಅಷ್ಟೇನೆ ಅಲ್ವಾ. ಅದು ಪರಿಪೂರ್ಣ ಸಾಕ್ಷಾತ್ಕಾರ ಅಲ್ಲ. ಸೊ ಅದನ್ನೇ ಅರ್ಜುನನಿಗೆ ಕೃಷ್ಣ ಹೇಳೋದು. ಸೊ ಅದಕ್ಕೋಸ್ಕರ ನೀನು ನನ್ನನ್ನ ಸಾಕಾರ ರೂಪದಲ್ಲೇ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ನಾವು ಸಾಕಾರ ರೂಪದಲ್ಲಿ ಪೂಜೆಯನ್ನ ಮಾಡಿದಾಗ ನಮ್ಗೆ ಕೃಷ್ಣ ಏನನ್ನ ಹೇಳಿದ್ರು? ನಾನು ಆ ಒಂದು ಈ ಒಂದು ಕಲಿಯುಗದ ಜನಗಳಿಗೆ ನಾನು ನೇರವಾಗಿ ದರ್ಶನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ಹೇಗೆ ಅವರು ನಾಮರೂಪದಲ್ಲಿ ಬಂದಿದ್ದಾರೆ ಅಲ್ವಾ, ನಾಮಾವತಾರ ಗ್ರಂಥಾವತಾರದಲ್ಲಿ ಬಂದಿದ್ದಾರೆ. ಹೇಗೆ ಇವಾಗ ಮತ್ಸ್ಯಾವತಾರ, ಕೂರ್ಮಾವತಾರ ಅಂತ ನಾವು ಎಷ್ಟೊಂದು ಅವತಾರಗಳನ್ನ ಹೇಳ್ತೀವೋ, ಅದೇ ತರನೇ ಈ ಕಲಿಯುಗದ ಜನಗಳಿಗೋಸ್ಕರ ಅವರು ನಾಮಾವತಾರದಲ್ಲಿ ಬಂದಿದ್ದಾರೆ ಅಲ್ವಾ. ನಾಮ ಮತ್ತೆ ಭಗವಂತ ಅದರಲ್ಲಿ ಏನು ಭಿನ್ನತೆ ಇಲ್ಲ ಅಲ್ವಾ, ಅಭಿನ್ನ ಅಂತ ಹೇಳ್ತೀವಿ. ಸೊ ಮತ್ತೆ ಅದೇ ತರನೇ ಅವರು ಗ್ರಂಥಾವತಾರದಲ್ಲಿ ಬಂದಿದ್ದಾರೆ. ಅದೇ ತರನೇ ಅವ್ರು ಇವಾಗ ಅರ್ಚಾವತಾರದಲ್ಲಿ ಬಂದಿದ್ದಾರೆ ಅಲ್ವಾ. ಭಗವಂತ ಬೇರೆ ಅಲ್ಲ, ಆ ವಿಗ್ರಹ ಬೇರೆ ಅಲ್ಲ ಅಲ್ವಾ. ನಾವು ತಿಳ್ಕೊಂಡಿರೋ ಹಾಗೇನೆ ಅಲ್ಲಿ ಆ ವಿಗ್ರಹ ಆರಾಧನೆ ಮತ್ತೆ ಪ್ರತಿಮೆಯ ಆರಾಧನೆಯಲ್ಲಿ ತುಂಬಾ ಅಗಾಧ ವ್ಯತ್ಯಾಸ ಇದೆ ಅಲ್ವಾ. ವಿಗ್ರಹ ಆರಾಧನೆಯಲ್ಲಿ ಅಲ್ಲಿ ನಾರದ ಪಂಚರಾತ್ರಿಕ ವಿಧಿಯ ಪ್ರಕಾರ ಅಲ್ಲಿ ಪ್ರತಿಷ್ಠಾಪನೆ ಆಗಿರುತ್ತೆ. ಸೊ ಅಲ್ಲಿ ಸ್ವತಃ ಭಗವಂತ ಇರ್ತಾರೆ ಅಲ್ವಾ. ನಾವು ಇವಾಗ ಹೇಗೆ ಒಬ್ಬ ಗೆಸ್ಟ್ ಅನ್ನ ನಾವು ಮನೆಗೆ ಬಂದ್ರೆ ಹೇಗೆ ನಾವು ಅವ್ರನ್ನ ನೋಡ್ಕೋತೀವೋ ಹಾಗೇನೆ ನಾವು ಆ ಒಂದು ವಿಗ್ರಹವನ್ನ ನಾವು ಆರಾಧನೆ ಮಾಡ್ಬೇಕು ಅಲ್ವಾ ಮಾತಾಜಿ. ಸುನೀತಾ ಮಾತಾಜಿ, ಸೊ ನೀವೇನೆ ಅದನ್ನ ಹೇಳ್ಬೇಕು, ಎಕ್ಸ್ಪ್ಲೈನ್. ನೀವು ಚೆನ್ನಾಗಿ ಮಾಡ್ತೀರಾ ಅಲ್ವಾ ಕೃಷ್ಣನಿಗೆ ಪೂಜೆಯನ್ನ. ಹಾ. ಸೊ ಅಂದ್ರೆ ಭಗವಂತ ಬೇರೆ ಅಲ್ಲ, ಆ ಒಂದು ವಿಗ್ರಹ ಬೇರೆ ಅಲ್ಲ ಅಲ್ವಾ. ಸಾಕ್ಷಾತ್ ಭಗವಂತನೇ ಅದ್ರಲ್ಲಿ ಇದ್ದಾರೆ. ಭಗವಂತನೇ ಹೇಳಿದ್ದಾರೆ ಅಲ್ವಾ, ನಾನು ಆ ಒಂದು ವಿಗ್ರಹ ರೂಪದಲ್ಲಿ ಇದ್ದೀನಿ, ಅರ್ಚ ವಿಗ್ರಹ ರೂಪದಲ್ಲಿ ಇದ್ದೀನಿ. ನಾನು ನೀವೇನು ಒಂದು ಭಕ್ತಿಯನ್ನ ಮಾಡ್ತಿರೋ ಅದನ್ನ ನಾನ್ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಅಲ್ವಾ. ಅದಕ್ಕೆ ಪ್ರಭುಪಾದರು ಯಾವ ಒಂದು ಸಾಮ್ಯತೆಯನ್ನ ಕೊಡ್ತಾರೆ? ಹರೇ ಕೃಷ್ಣ ಅದಕ್ಕೆ ಜ್ಞಾಪಕ ಇದೆಯಾ? ಏನ್ ಸಾಮ್ಯತೆಯನ್ನ ಕೊಡ್ತಾರೆ ಪ್ರಭುಪಾದರು? ನಾವಿವಾಗ ಚರ್ಚೆ ಮಾಡ್ಬೋದಲ್ಲ, ಹೇಗೆ ಭಗವಂತ ಸ್ವೀಕರಿಸ್ತಾನೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂಚೆ ಪೆಟ್ಟಿಗೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಇವಾಗ ಇದು ಅಂಚೆ ಇಲಾಖೆಯಿಂದ ಅಧಿಕೃತವಾಗಿರುವ ಅಂಚೆ ಪೆಟ್ಟಿಗೆಗೆ ನಾವು ಯಾವುದೇ ಒಂದು ಪತ್ರವನ್ನ ಹಾಕಿದ್ರೆ ಅದು ಯಾರಿಗೆ ಹೋಗಿ ಮುಟ್ಬೇಕೋ ಅವ್ರಿಗೆ ಹೋಗಿ ಮುಟ್ಟುತ್ತೆ ಅಲ್ವಾ. ಯಾಕಂದ್ರೆ ಅದು ಅಂಚೆ ಇಲಾಖೆಯಿಂದ ಅಧಿಕೃತವಾಗಿದೆ ಆ ಒಂದು ಅಂಚೆ ಪೆಟ್ಟಿಗೆ. ಅದೇ ಯಾವುದೋ ಒಂದು ಡಮ್ಮಿ ಆಗಿರುವಂತಹ ಒಂದು ಅಂಚೆ ಪೆಟ್ಟಿಗೆಗೆ ನಾವು ಯಾವುದೇ ಒಂದು ಪತ್ರವನ್ನು ಹಾಕಿದ್ರೆ ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ಅದು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಅಲ್ವಾ, ನೀವು ಆ ಒಂದು ಅರ್ಚ ರೂಪದಲ್ಲಿ ಅದು ಯಾವುದೇ ಒಂದು ಇರ್ಬೋದು, ಮಣ್ಣಿಂದ ಆಗಿರ್ಬೋದು, ಕಲ್ಲಿಂದ ಆಗಿರ್ಬೋದು, ಒಂದು ಪೇಂಟಿಂಗ್ ಇರ್ಬೋದು, ಒಂದು ಚಿತ್ರಪಟ ಇರ್ಬೋದು, ಯಾವುದೇ ಒಂದು ಜ್ಯುವೆಲ್ಸ್ ಇಂದ ಮಾಡಿರ್ಬೋದು ಅಲ್ವಾ, ಮರಳಿನಿಂದ ಮಾಡಿರ್ಬೋದು. ಇದು ಯಾವುದೇ ಒಂದು ಮೆಟೀರಿಯಲ್ ಇಂದ ಮಾಡಿದ್ರು ಸಹ ನಾನು ಅದ್ರಲ್ಲಿ ಇರ್ತೀನಿ, ನೀವು ಮಾಡೋ ಒಂದು ಪೂಜೆಯನ್ನ ನಾನ್ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಪ್ರಭುಪಾದರು ಇನ್ನ ಒಂದು ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಹೇಗೆ ನಾವು ಗುರುವನ್ನ ಸಾಮಾನ್ಯ ಮನುಷ್ಯ ಅಂತ ನಾವು ಪರಿಗಣಿಸಬಾರ್ದು, ಅದೇ ತರನೇ ಈಗ ಒಂದು ವಿಗ್ರಹವನ್ನು ಸಹ ನಾವು ಸಾಮಾನ್ಯವಾದಂತಹ ಅದೊಂದು ಕಲ್ಲು ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸಬಾರ್ದು. ಅದರಲ್ಲಿ ಸ್ವತಃ ಭಗವಂತನೇ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಎರಡು ವಿಷಯಗಳನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ನಾವು ಅದಕ್ಕೆ ತಿಳ್ಕೊಂಡ್ರ ಹಾಗೇನೆ ನಮ್ಗೆ ಇವಾಗ ನೀರು ಅಲ್ವಾ, ನೀರು ನೋಡಿದ್ರೆ ಅದು ಭೌತಿಕವಾದದ್ದು. ಆದ್ರೆ ಅದು ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗತ್ತೆ?
ಮಾತಾಜಿ ತೀರ್ಥ ಆಗುತ್ತೆ ಮಾತಾಜಿ. ಆಗತ್ತೆ ಅಲ್ವಾ, ಪಾದೋದಕ ಆಗೋಗುತ್ತೆ. ಅದೇ ನಾವು ಅಗ್ನಿಯನ್ನ ನಾವು ಭಗವಂತನಿಗೆ ಬೆಳಗಿದ್ರೆ ಏನಾಗೋಯ್ತು, ಅದು ಅಗ್ನಿ ಸಾಮಾನ್ಯವಾಗಿರುವಂತಹ ಆರತಿ ಆಗುತ್ತೆ. ಆರತಿ ಆಗೋಗುತ್ತೆ ಅಲ್ವಾ. ಒಂದೆರಡು ಮಾತುಗಳು, ಸಾಮಾನ್ಯ ಮಾತುಗಳು, ಅದನ್ನೇ ನಾವು ಭಗವಂತನಿಗೆ ಉಪಯೋಗಿಸಿದ ತಕ್ಷಣ ಆ ಮಾತುಗಳು ಏನಾಗೋಗುತ್ತೆ, ಮಂತ್ರಗಳು ಪ್ರಾರ್ಥನೆ ಮಂತ್ರ ಆಗುತ್ತೆ, ಪ್ರಾರ್ಥನೆ ಆಗುತ್ತೆ, ಭಜನ್ ಆಗೋಗ್ಬಿಡತ್ತೆ ನೋಡಿ. ಅದೇ ಸೇಮ್, ಅದೇನೆ ಲೌಕಿಕವಾದ ವಸ್ತುಗಳೇ, ಅದನ್ನ ಭಗವಂತನಿಗೆ ಅರ್ಪಿಸಿದ ತಕ್ಷಣನೇ ಅದು ಆಧ್ಯಾತ್ಮಿಕವಾಗ್ಬಿಡತ್ತೆ ಅಲ್ವಾ. ಅದೇ ತರ ಜಾಗ ಅಲ್ವಾ, ಸ್ಥಳ, ಆ ಸ್ಥಳವೂ ಸಹ ಎಲ್ಲಿ ಭಗವಂತ ಅಲ್ಲಿ ಒಂದು ಲೀಲೆಯನ್ನ ಮಾಡ್ತಾರೋ ಆ ಒಂದು ಜಾಗ, ಅಥವಾ ಭಕ್ತರಿರುವಂತಹ ಜಾಗ ಅಲ್ವಾ. ಸಾಮಾನ್ಯ ಜಾಗವೇ ಇರ್ಬೋದು, ಆದ್ರೆ ಅಲ್ಲಿ ಭಕ್ತರಿದ್ರೆ ಏನಾಗತ್ತೆ, ಆ ಒಂದು ಸ್ಥಳ ಏನಾಗಿ ಮಾರ್ಪಾಟ ಆಗುತ್ತೆ, ಸ್ಥಳ ಆಗ್ಬಿಡತ್ತೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ಇವಾಗ ಅದೇ ತರನೇ ಇವಾಗ ನಮ್ಮ ಒಂದು ತನು ಮನ ಧನ ಎಲ್ಲವನ್ನೂ ಸಹ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗುತ್ತೆ, ಎಲ್ಲವೂ ಆಧ್ಯಾತ್ಮಿಕವಾಗ್ಬಿಡತ್ತೆ. ಅದೇ ತರ ಗುರುವು ತನ್ನನ್ನ ತಾನು ಅವರು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸ್ಕೊಂಡಿರ್ತಾರೆ. ಅದಕ್ಕೇನೆ ಅವರು ಪರಿಪೂರ್ಣವಾಗಿ ಆಧ್ಯಾತ್ಮಿಕರಾಗ್ಬಿಡ್ತಾರೆ. ಅದಕ್ಕೆ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ, ಇವಾಗ ಗುರುಗಳೇನಾದ್ರೂ ದೇಹವನ್ನ ತ್ಯಾಗ ಮಾಡಿದಾಗ ಸೊ ನಾವು ಅವರ ಒಂದು ದೇಹವನ್ನ ನಾವು ಸುಡೋದಿಲ್ಲ ಅಲ್ವಾ. ಯಾಕೆಂತಂದ್ರೆ ಅವರ ದೇಹ ಇವಾಗ ನಮ್ಗೆ ಅದು ಭೌತಿಕ ಅಂತ ಕಾಣಿಸಿದ್ರು ಸಹ ಅದು ಆಧ್ಯಾತ್ಮಿಕವಾಗ್ಬಿಟ್ಟಿರತ್ತೆ ಅಲ್ವಾ. ಅದಕ್ಕೋಸ್ಕರ ಅದನ್ನ ಮಣ್ಣು ಮಾಡ್ತಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಯಾರೇ ಭಕ್ತರು ಇದ್ರೂ ಸಹ ಅವರ ಒಂದು ದೇಹವನ್ನ ಮಣ್ಣು ಮಾಡ್ತಾರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಅವರ ದೇಹ ಆಧ್ಯಾತ್ಮಿಕವಾಗ್ಬಿಟ್ಟಿರತ್ತೆ, ಗುರುಗಳ ದೇಹ. ಸೊ ಇವಾಗ ನೆಕ್ಸ್ಟ್ ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ, ಓಂಕಾರ ಪ್ರಣವ. ಯಾರು ಓದಿಲ್ವೋ ಅವ್ರು ಓದಿ. ಮಾತಾಜಿ ನಾನು ಓದಿ ಸುನೀತಾ ಮಾತಾಜಿ. ಒಂದ್ ನಿಮಿಷ ಸ್ವಲ್ಪ ಇದು ಮಾಡ್ಕೊಂತಿಲ್ಲ. ಓಂಕಾರ ಪ್ರಣವು ದೇವೋತ್ತಮ ಪರಮ ಪುರುಷನ ಸಾಂಕೇತಿಕ ಶಬ್ದ ಪ್ರತಿನಿಧಿಯಾಗಿದೆ. ಓಂ ತತ್ ಸತ್ ಇತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಅಸ್ಮೃತಃ. ಓಂ ತತ್ ಸತ್ ಎಂಬ 3 ಶಬ್ದಗಳು ಕೂಡಲೇ ಪರಮಪ್ರಭುವನ್ನು ಆಹ್ವಾನಿಸುತ್ತದೆ. ಆದುದರಿಂದ ತಾನು ಎಲ್ಲ ವೈದಿಕ ಮಂತ್ರಗಳನ್ನು ಓಂಕಾರವೆಂದು ಕೃಷ್ಣನು ಹೇಳುತ್ತಾನೆ. ಪ್ರಣವ ಸರ್ವ ವೇದೇಶು ವೈದಿಕ ಮಂತ್ರವನ್ನು ಉಚ್ಚರಿಸುವಾಗ ಆದಿಯಲ್ಲಿ ಓಂಕಾರವನ್ನು ಹೇಳುತ್ತಾರೆ. ದೇವೋತ್ತಮ ಪರಮ ಪುರುಷನನ್ನು ತತ್ಕ್ಷಣವೇ ಸೂಚಿಸಲು ಹೀಗೆ ಮಾಡುತ್ತಾರೆ. ಉದಾಹರಣೆಗೆ ಶ್ರೀಮದ್ ಭಾಗವತವು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಶಬ್ದದಿಂದಲೇ ಆರಂಭವಾಗುತ್ತದೆ. ದೇವೋತ್ತಮ ಪರಮ ಪುರುಷನಿಗೆ, ವಾಸುದೇವನಿಗೂ ಮತ್ತು ಓಂಕಾರಕ್ಕೂ ಪ್ರಣವ ಯಾವ ವ್ಯತ್ಯಾಸವೂ ಇಲ್ಲ. ಓಂಕಾರವು ಯಾವುದೇ ನಿರಾಕಾರವನ್ನು ಸೂಚಿಸುವುದಿಲ್ಲ ಎಂದು ಅರಿತುಕೊಳ್ಳುವುದರಲ್ಲಿ ನಾವು ಎಚ್ಚರದಿಂದ ಇರಬೇಕು. ಈ ಶ್ಲೋಕವು ಆರಂಭದಲ್ಲಿ ಓಂ ನಮೋ ಭಗವತೆ ಎಂದು ಹೇಳುತ್ತದೆ. ಇಲ್ಲಿ ಓಂಕಾರವು ಪರಮಪ್ರಭುವಿನ ಪ್ರತಿನಿಧಿ. ಮಾಯಾವಾದಿ ತತ್ವಶಾಸ್ತ್ರಜ್ಞರು ಹೇಳುವಂತೆ ಓಂಕಾರವು ನಿರಾಕಾರವಲ್ಲ. ಇದು ಇಲ್ಲಿ ಪುರುಷ ಎಂಬ ಶಬ್ದದಿಂದ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಓಂಕಾರವು ಬೋಧಿಸುವ ಪರಮಸತ್ಯವು ಈ ಪರಮಪುರುಷ. ಅವನು ನಿರಾಕಾರನಲ್ಲ. ಅವನು ಒಬ್ಬ ವ್ಯಕ್ತಿಯಾಗಿಲ್ಲದಿದ್ದರೆ ಈ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಸಹ ಘಟಾನುಘಟಿಗಳನ್ನು ಹೇಗೆ ನಿಯಂತ್ರಿಸಬಲ್ಲ? ವಿಷ್ಣು, ಬ್ರಹ್ಮ ಮತ್ತು ಶಿವ ಇವರು ಬ್ರಹ್ಮಾಂಡದ ಪರಮ ನಿಯಂತ್ರಕರು. ಆದರೆ ಬ್ರಹ್ಮ ಮತ್ತು ಶಿವ ಕೂಡ ವಿಷ್ಣುವಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾರೆ. ಆದುದರಿಂದ ಈ ಶ್ಲೋಕವು ಪರೇಶಾಯ ಎಂಬ ಶಬ್ದವನ್ನು ಉಪಯೋಗಿಸಿದೆ. ಶ್ರೇಷ್ಠದ ದೇವತೆಗಳು ದೇವೋತ್ತಮ ಪರಮ ಪುರುಷನ್ನು ಆರಾಧಿಸುತ್ತಾರೆ ಎಂದು ಇದು ಸೂಚಿಸುತ್ತದೆ. ಪರೇಶ ಎಂದರೆ ಪರಮೇಶ್ವರ. ಬ್ರಹ್ಮ ಮತ್ತು ಶಿವ ಇವರು ಈಶ್ವರರು, ಅಂದರೆ ಮಹಾನ್ ನಿಯಂತ್ರಕರು. ಆದರೆ ವಿಷ್ಣುವು ಪರಮೇಶ್ವರ, ಅಂದರೆ ಪರಮ ನಿಯಂತ್ರಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸುನೀತಾ ಮಾತಾಜಿ ಏನ್ ಗೊತ್ತಾಯ್ತು ಹೇಳಿ ಮಾತಾಜಿ. ಇಲ್ಲಿ ಎಲ್ಲಾ ಇದು ಓಂ ತತ್ಸನ್ನ ಅದು ಭಗವಂತನ್ನೇ ಸೂಚಿಸ್ತದೆ. ಮತ್ತೆ ಎಲ್ಲ ಈ ಬ್ರಹ್ಮ ವಿಷ್ಣು ಅವ್ರುನು ವಿಷ್ಣುನೇ ಪರಮಾತ್ಮನೇ ಅವ್ರು ನಮಸ್ಕಾರ ಮಾಡ್ತಾರೆ ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಇಲ್ಲಿ ಓಂಕಾರದ ಬಗ್ಗೆ ಇಲ್ಲಿ ಏನ್ ಅರ್ಥ ಆಯ್ತು ಮಾತಾಜಿ? ಎಲ್ಲಾ ನಾವು ಏನೇ ಅದನ್ನ ಪ್ರಣವ ಮಂತ್ರ ಮಾತಾಜಿ ಅದೊಂದು. ಆಮೇಲೆ ನಾವು ಸ್ಟಾರ್ಟಿಂಗ್ ಏನೇ ಮಾಡಿ ನಾವು ಓಂಲಿಂದನೇ ಸ್ಟಾರ್ಟ್ ಮಾಡ್ಕೊಂತೀವಿ. ಏನನ್ನ ಸೂಚಿಸುತ್ತೆ ಅದು ಓಂಕಾರ ನಿಮ್ಗೆ? ಯಾಕೆ ಅದು ಎಲ್ಲ ಯಾವುದೇ ಒಂದು ಶ್ಲೋಕ ಹೇಳಿದ್ರು ಸಹ ಓಮಿಂದ ಯಾಕೆ ಶುರುವಾಗ್ತಾ ಇದೆ? ಅದು ಒಂದು ಭಗವಂತ ಒಂದು ಶಬ್ದ ಮಾತಾಜಿ. ಅದು ಒಂದು 3 ಪ್ರಾಣಿ ಅದು ಕುಡಿತ ಏನೋ ಹೇಳ್ತೀನಿ.
ಅದ್ರಲಿಂದ ಅದು ಅಕ್ಷರ ನೆನಪಾಗ್ತಿಲ್ಲ ಮತ್ತೆ ಆ ಉ ಓ ಮಾ ಅಂತಂದ ಅಕ್ಷರ ಅದ್ರಿಂದ ಅದು ಶಬ್ದ ಬರುತ್ತೆ. ಆ ಒಂದು ಅಕ್ಷರಲಿಂದ ನಮ್ಗೆ ಅದು ಸೂಚಿಸುತ್ತೆ ಅಂತಂದು ಹೇಳ್ತೀನಿ. ಓಕೆ ಸುನೀತಾ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಓಂಕಾರದ ಬಗ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಪ್ರಭುಪಾದರು ಅಂತ, ಏನನ್ನ ಅರ್ಥ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಗೆ ಇಲ್ಲಿ ಪ್ರಭುಪಾದರು ಅಂತ? ಹರೇ ಕೃಷ್ಣ. ಇಲ್ಲಿ ಓಂಕಾರವನ್ನ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಪ್ರಭುಪಾದರು? ಇದು ನಿರಾಕಾರ ಅಂತ ಹೇಳ್ತಾ ಇದಾರ ಅಥವಾ ಒಂದು ಪುರುಷ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರ? ಒಂದು ಪುರುಷನನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇದಾರ ಇಲ್ಲಿ ಓಂಕಾರಕ್ಕೆ? ಹೌದು, ಆಮೇಲೆ ನಿರಾಕರಣ ಹೌದು, ಸಾಕಾರನ ಹೌದು ಅಂತ ಸೂಚಿಸ್ತದೆ ಮಾತಾಜಿ. ಒಂದು ಪುರುಷ ಒಂದು ವ್ಯಕ್ತಿ ಅಂತ ಆತರ ಸೂಚಿಸಿಲ್ಲ. ಇದು ನಿರಾಕರಣ ಹೌದು, ಆಮೇಲೆ ಸಾಕಾರನ ಅಂತ ತಿಳಿಸ್ತೇವೆ. ದೇವೋತ್ತಮ ಪರಮ ಪುರುಷ ಹಾಗೂ ವಾಸುದೇವನಿಗೂ ಹಾಗೂ ಓಂಕಾರನಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಲ್ವಾ? ಸೊ ಅಂದ್ರೆ ದೇವೋತ್ತಮ ಪರಮ ಪುರುಷನೇ ಓಂಕಾರ ಅಂತ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ನಿರಾಕಾರವಾದಿಗಳು ಏನು ಹೇಳ್ತಾರೆ? ಆ ಓಂ ಅನ್ನೋದು ಒಂದು ನಿರಾಕಾರತೆಯನ್ನ ಅದು ಸೂಚಿಸುತ್ತೆ ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಸ್ಪಷ್ಟವಾಗಿ ಆಗ್ತಾ ಇದೆ. ಇಲ್ಲಿ ಓಂ ಅಂತ ಶುರುವಾಗ್ತಾ ಇದೆ ಈ ಶ್ಲೋಕ ಅಲ್ವಾ? ಓಂ ನಮೋ ಭಗವತೆ ತಸ್ಮೈ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಎರಡನೇ ಲೈನಲ್ಲಿ? ಪುರುಷಯಾದಿ ಬೀಜಾಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪುರುಷ ಅಂದ್ರೆ ಆ ಓಂ ಅಂತ ಯಾರನ್ನ ಸೂಚಿಸ್ತಾ ಇದಾರೋ ಅವರು ನಿರಾಕಾರ ಅಲ್ಲ, ಅವರೊಬ್ಬ ಪುರುಷ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಪ್ರಭುಪಾದರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ದೇವೋತ್ತಮ ಪರಮ ಪುರುಷ ಎಲ್ಲರನ್ನ ನಿಯಂತ್ರಿಸ್ತಾ ಇದ್ದಾನೆ ಅಲ್ವಾ? ನಮಗೆ ಗೊತ್ತಿರೋ ಹಾಗೇನೆ ಈ ಒಂದು ಭೌತಿಕ ಪ್ರಪಂಚವನ್ನ ನಿಯಂತ್ರಣ ಮಾಡ್ತಾ ಇರೋದು ಇವಾಗ ಅಷ್ಟ ದಿಕ್ಪಾಲಕರಿದ್ದಾರೆ, ಮತ್ತೆ ಬ್ರಹ್ಮ ಇದ್ದಾರೆ, ಶಿವ ಇದ್ದಾರೆ ಅಲ್ವಾ? ಇವರೆಲ್ಲರೂ ಸಹ ಈಶ್ವರರು. ಅವರೆಲ್ಲ ಬಿಟ್ಬಿಡಿ, ಹೋಗ್ಲಿ ಒಂದು ಮನೆ ಅಂತ ತಗೊಂಡ್ರು ಸಹ ಅಲ್ಲಿ ತಂದೆ ತಾಯಿ ಅವರನ್ನು ಸಹ ಈಶ್ವರರೇ. ಅಂದ್ರೆ ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಚಿಕ್ಕ ಒಂದು ಮಟ್ಟದಲ್ಲಿ ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ ಅಲ್ವಾ? ಒಂದು ಸ್ಟೇಟ್ ತಗೊಂಡ್ರೆ ಅಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ಮತ್ತೆ ಒಂದು ದೇಶವನ್ನ ತಗೊಂಡ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅಂದ್ರೆ ಆ ಒಂದು ಹಂತಕ್ಕೆ ಒಬ್ಬೊಬ್ರು ನಿಯಂತ್ರಕರಿದ್ದಾರೆ. ಅಂದ್ರೆ ಅವ್ರನ್ನ ಈಶ್ವರರು ಅಂತ ನಾವು ಪರಿಗಣಿಸಬಹುದು, ಚಿಕ್ಕ ಚಿಕ್ಕ ಈಶ್ವರರು. ಆದ್ರೆ ಇವ್ರನ್ನೆಲ್ಲರನ್ನೂ ಸಹ ನಿಯಂತ್ರಣ ಮಾಡ್ತಾ ಇರೋದು ಯಾರು? ದೇವೋತ್ತಮ ಪರಮ ಪುರುಷ ಅಲ್ವಾ? ಸೊ ಅದಕ್ಕೆ ಇವರೆಲ್ಲರೂ ಈಶ್ವರರಾದ್ರೆ ದೇವೋತ್ತಮ ಪರಮ ಪುರುಷ ಪರಮೇಶ್ವರ ಅಲ್ವಾ? ಪರಮ ಅಂದ್ರೆ ಅವರೇನೆ ಎಲ್ಲರಿಗಿನ್ನ ಶ್ರೇಷ್ಠರಾದವರು, ಶ್ರೇಷ್ಠ ಈಶ್ವರ, ಪರಮೇಶ್ವರ, ಪರಮ ನಿಯಂತ್ರಕ ಅವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಓಂ ಅನ್ನೋದನ್ನ ನಾವ್ ಇನ್ನ ಎಲ್ಲಿ ಭಗವದ್ಗೀತೆಯಲ್ಲಿ ನಾವೆಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಓಂಕಾರದ ಬಗ್ಗೆ? ಹರೇ ಕೃಷ್ಣ, ಏನಾದ್ರೂ ಜ್ಞಾಪಿಸ್ಕೋತೀರಾ ಭಗವದ್ಗೀತೆಯನ್ನ? ಎಲ್ಲಿ ಅಂದ್ರೆ ಎಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಕೃಷ್ಣ ಓಂಕಾರದ ಬಗ್ಗೆ? 16ನೇ 17ನೇ ಚಾಪ್ಟರ್ ಬರುತ್ತೆ. 16ನೇ ಚಾಪ್ಟರ್ 17ನೇ ಚಾಪ್ಟರ್ ಮಾತಾಜಿ? ವೇದಗಳಲ್ಲಿ ಓಂಕಾರ ನಾನೇ ಅಂತ ಹೇಳಿದ್ದಾರೆ. 10ನೇ ಚಾಪ್ಟರ್ ಅಲ್ಲಿ ಅವರು ಎಲ್ಲ ವಿಭೂತಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಅವರು ಆ ಒಂದು ವೈಬ್ರೇಷನ್ ಏನಿದೆ, ಆ ಒಂದು ಕಂಪನಗಳಲ್ಲಿ ನಾನು ಓಂಕಾರ ಅಂತ ಹೇಳಿದ್ದಾರೆ ಅಲ್ವಾ? ಆ ಶಬ್ದ ಕಂಪನ ಏನಿದೆ ಅದರಲ್ಲಿ ನಾನು ಓಂಕಾರ ಅಂತ ಹೇಳಿದ್ದಾರೆ. ಅದೇ ತರ ಅವರು ಮತ್ತೆ 17ನೇ ಅಧ್ಯಾಯದಲ್ಲಿ ಅಲ್ವಾ, ನಾವು ಯಾವುದನ್ನೇ ನಾವು ಶ್ರದ್ಧೆಯಿಂದ ನಾವು ಮಾಡ್ಬೇಕು, ಶ್ರದ್ಧೆಯಿಂದ ಮಾಡಿದಾಗ ಅಷ್ಟೇನೆ ಅದಕ್ಕೆ ಒಂದು ಪರಿಪೂರ್ಣತೆ ಅಂತ ಇರೋದು ಅಲ್ವಾ? ಸೊ ಅದಕ್ಕೆ ನಮ್ಗೆ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಾವು 3 ಪದಗಳನ್ನ ಉಪಯೋಗಿಸ್ಬೇಕು ಅಂತ ಬಿಟ್ಟು ಕೃಷ್ಣ ಹೇಳ್ತಾರೆ ಅಲ್ವಾ? ಆ 3 ಪದಗಳು ಯಾವ್ದ್ಯಾವ್ದು? ಓಂ ತತ್ಸತ್. ಓಂ ತತ್ಸತ್ ಅಂತ ಹೇಳ್ಬಿಟ್ಟು ನಾವು ಆ 3 ಪದಗಳನ್ನ ನಾವು ಉಚ್ಚಾರಣೆ ಮಾಡ್ಬೇಕು, ಏನೇ ಒಂದು ಕೆಲಸ ಮಾಡ್ಲಿ ನಾವು ಅಲ್ವಾ? ಸೊ ಯಾಕೆ ಆ 3 ಪದಗಳನ್ನ ನಾವು ಉಚ್ಚರಿಸ್ಬೇಕು ಅಂತ ಹೇಳಿದ್ರು? ಓಂ ಅಂದ್ರೆ ಏನು, ತತ್ ಅಂದ್ರೆ ಏನು, ಸತ್ ಅಂತಂದ್ರೆ ಏನು? ಹರೇ ಕೃಷ್ಣ, ಜ್ಞಾಪಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಂ ತತ್ಸತ್ ಅಂತ ಇವಾಗ ನಾವು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತೀವಿ ಅಲ್ವಾ? ಸೊ ಅದೇ ತರನೇ ಈ ಒಂದು ಓಂ ತತ್ಸತ್ ಅನ್ನೋದು ಸೂಚಿಸುತ್ತೆ. ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ, ಸೊ ನಾವು ನಮಗೋಸ್ಕರ ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ಅಕೌಂಟ್ ಅಲ್ಲಿ ಪಾಪವೋ ಪುಣ್ಯವೋ ಬಂದು ಕುತ್ಕೊಂಡ್ಬಿಡುತ್ತೆ. ಅದನ್ನ ನಾವು ಅನುಭವಿಸ್ಲಿಕ್ಕೆ ಮತ್ತೆ ಒಂದು ದೇಹವನ್ನ ನಾವು ಪಡಿಬೇಕು ಅಲ್ವಾ? ಆದ್ರೆ ನಾವು ಅಕರ್ಮದಲ್ಲಿ ಕರ್ಮವನ್ನ ಮಾಡಿದಾಗ ಸೊ ನಾವು ಯಾವುದೇ ಒಂದು ಪ್ರತಿಕ್ರಿಯೆಗೆ ಒಳಗಾಗೋದಿಲ್ಲ ಅಲ್ವಾ? ಸೊ ಅದನ್ನ ಈ ಒಂದು ಓಂ ತತ್ ಸತ್ ಅನ್ನೋದನ್ನು ಸೂಚಿಸುತ್ತೆ ಅಲ್ವಾ? ಓಂ ಅನ್ನೋದು ಅದರಲ್ಲಿ ಈ 3 ಪದದಲ್ಲಿ ಓಂ ಅನ್ನೋದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ದೇವೋತ್ತಮ ಪರಮ ಪುರುಷನನ್ನ ಸೂಚಿಸುತ್ತೆ. ಅಂದ್ರೆ ನಾವ್ ಏನೇ ಒಂದು ಕೆಲಸ ಮಾಡಿದ್ರು ಸಹ ಅದು ನಾವು ಯಾರಿಗೋಸ್ಕರ ಮಾಡ್ಬೇಕು? ದೇವೋತ್ತಮ ಪರಮ ಪುರುಷನಿಗೋಸ್ಕರನೇ ಮಾಡ್ಬೇಕು. ನಾವು ನಮಗೋಸ್ಕರ, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದಾಗ ಏನಾಗೋಗುತ್ತೆ? ಸೊ ನಾವು ಕರ್ಮಕ್ಕೆ ಒಳಗಾಗ್ಬಿಡ್ತೀವಿ, ಕರ್ಮ ಬಂಧನ, ಇಹ ಬಂಧನಕ್ಕೆ ನಾವು ಒಳಗಾಗ್ಬಿಡ್ತೀವಿ. ಸೊ ಅದಕ್ಕೋಸ್ಕರನೇ ಯಾವುದೇ ಒಂದು ಶ್ಲೋಕವನ್ನ ನೀವು ನೋಡಿದ್ರು ಸಹ ಅದು ಶುರುವಾಗ್ತಾ ಇರೋದೇ ಓಂ. ಸೊ ಓಂ ಅಂತ ಶುರುವಾಗೋದು ಅಂದ್ರೆ ಅದು ದೇವೋತ್ತಮ ಪರಮ ಪುರುಷನನ್ನ ಸೂಚಿಸುತ್ತೆ. ಅದು ಅಂದ್ರೆ ಅಲ್ಲಿ ಒಬ್ಬ ಪುರುಷ, ಅವನು ನಿರಾಕಾರ ಅಲ್ಲ. ಹೇಗೆ ನಿರಾಕಾರವಾದಿಗಳು ಅವರು ವಾದ ಮಾಡೋ ತರನೇ ಓಂ ಅನ್ನೋದು ಆ ಒಂದು ಭಗವಂತ ಅಥವಾ ಪರಮ ಸತ್ಯನ ನಿರಾಕಾರತೆಯನ್ನ ಅದು ಸೂಚಿಸುತ್ತೆ ಅಂತ ಅದೇನ್ ಹೇಳ್ತಾ ಇದಾರೋ
ಅದು ತಪ್ಪಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮಗಿಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಆ ನಿರಾಕಾರವಾದಿಗಳಿಗೆ ಒಂದು ದೇಹ ಇದ್ರೇನೆ ಅಲ್ವಾ ನಾವು ಈ ಕಷ್ಟವನ್ನ ಪಡೋದು, ಈ ಕಷ್ಟಕ್ಕೆ ಗುರಿಯಾಗೋದು. ಅದಕ್ಕೋಸ್ಕರ ಅವರು ದೇಹವನ್ನ ಅವರು ಕಲ್ಪನೆ ಮಾಡ್ಕೊಳ್ಲಿಕ್ಕೇನೆ ಅವರು ಇಷ್ಟಪಡೋದಿಲ್ಲ. ಸೊ ಅದಕ್ಕೋಸ್ಕರನೇ ಅವರು ಆ ಪರಮ ಸತ್ಯನನ್ನೂ ಸಹ ಅವರು ಒಂದು ನಿರಾಕಾರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಅವ್ರನ್ನು ಸಹ ದೇಹವನ್ನ ಬಿಟ್ಟ ಮೇಲೆ ಅವ್ರಿಗೆ ಇನ್ನೊಂದು ದೇಹವನ್ನ ನಾವು ಹೊಂದುತ್ತೀವಿ ಅನ್ನೋ ಒಂದು ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಅವರು ಭಯ ಪಡ್ತಾರೆ. ಸೊ ಅದಕ್ಕೋಸ್ಕರನೇ ಅವರು ಒಂದು ಚಿತ್ಕಣವಾಗಿ ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ಬೇಕು, ಆಗ ಯಾವುದೇ ಒಂದು ನಮ್ಗೆ ಕಷ್ಟ ಕಾರ್ಪಣ್ಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಅವರು ಈ ಓಂಕಾರವನ್ನ ಅವರು ಆ ಪರಮ ಸತ್ಯದ ನಿರಾಕಾರತೆಯನ್ನ ಸೂಚಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ಓಂಕಾರ ಅಲ್ಲಿ ಪುರುಷನನ್ನ ಸೂಚಿಸ್ತಾ ಇದೆ ಅಂತ ಬಿಟ್ಟು. ಮತ್ತೆ ಇಷ್ಟೆಲ್ಲವನ್ನ ನಿಯಂತ್ರಣ ಮಾಡ್ತಾ ಇರೋರು ಒಂದು ನಿರಾಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವ್ರು ಯಾರನ್ನೆಲ್ಲ ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ, ಶಿವ, ಬ್ರಹ್ಮ, ಈ ಅಷ್ಟದಿಕ್ಪಾಲಕರು, ಇವ್ರನ್ನೆಲ್ಲ ಅವ್ರು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಸಹ ವ್ಯಕ್ತಿಗಳು. ಅಂತವ್ರೆಲ್ಲ ನಿಯಂತ್ರಣ ಮಾಡ್ಬೇಕಂತಂದ್ರೆ ಆ ಪರಮ ಸತ್ಯ ಅಥವಾ ಪರಮ ಪುರುಷ ಅವನು ಪರಮ ಸತ್ಯರವನು ಪುರುಷನೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಓಂ ಅನ್ನೋದು ದೇವೋತ್ತಮ ಪರಮ ಪುರುಷನನ್ನ ಸೂಚಿಸುತ್ತೆ. ಅದೇ ತರನೇ ಇಲ್ಲಿ ಯಾವುದೇ ಒಂದು ನಮ್ಮ ಭಾಗವತಂ ಶುರುವಾಗ್ತಾ ಇರೋದು ಸಹ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಶಬ್ದದಿಂದನೇ ಅದು ಶುರುವಾಗ್ತಾ ಇದೆ ಅಲ್ವಾ. ಮತ್ತೆ ತತ್ ಅಂದ್ರೇನು, ಸತ್ ಅಂದ್ರೇನು, ತತ್ ಅಂದ್ರೇನು ಅರ್ಥ, ತತ್ ಅಂದ್ರೇನು, ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅದರ ಉದ್ದೇಶ ಏನಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಕೃಷ್ಣ. ತತ್ ಅಂದ್ರೇನು, ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದರಿಂದ ನಾವು ಬಂಧನಕ್ಕೆ ಒಳಗಾಗಕೂಡುದು ಅಲ್ವಾ. ನಾವು ಈ ಬಂಧನದಿಂದ ನಾವು ಬಿಡಿಸ್ಕೋಬೇಕು, ಅದು ನಮ್ಮನ್ನ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಅದನ್ನ ಈ ಒಂದು ತತ್ ಅನ್ನೋ ಒಂದು ಪದ ಸೂಚಿಸ್ತಾ ಇದೆ. ಅದು ತುಂಬಾ ಮುಖ್ಯ ಅಲ್ವಾ. ಅದಕ್ಕೆ ನಮ್ಗೆ ಏನನ್ನ ಹೇಳ್ತಾ ಇದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ, ನೀವು ಅಕರ್ಮದಲ್ಲಿ ಕೆಲಸವನ್ನ ಮಾಡಿ, ನನಗೋಸ್ಕರ ಮಾಡಿ ಅಲ್ವಾ. ತತ್ ಅನ್ನೋದು ಅದನ್ನೇ ಸೂಚಿಸೋದು. ಸೊ ತತ್ ಅನ್ನೋದು ನಮ್ಗೆ ಅದು ಮೋಕ್ಷದ ಕಡೆಗೆ ನಾವು ಹೋಗ್ಬೇಕು. ನಾವ್ ಯಾವುದೇ ಒಂದು ಕಾರ್ಯವನ್ನ ಮಾಡಿದಾಗ ನಮ್ಮ ಗುರಿ ಮೋಕ್ಷದ ಕುರಿತಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಸೂಚಿಸುತ್ತೆ. ಮತ್ತೆ ಸತ್ ಅಂತಂದ್ರೆ ಏನರ್ಥ, ಶಾಶ್ವತ. ಶಾಶ್ವತವಾಗಿರೋದು ಅಲ್ವಾ. ನಾವಿವಾಗ ಇಲ್ಲೇ ಒಂದು ಭೌತಿಕ ಪ್ರಪಂಚದಲ್ಲಿ ಏನೇ ಒಂದು ಮಾಡ್ದಾಗ್ಲೂ ಒಂದು ನಮ್ಗೆ ಸ್ವಂತ ಮನೆ ಇರಬೇಕು ಅಲ್ವಾ, ಒಂದು ಸ್ವಂತ ಕೆಲಸ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಇರೋದೇನು ಒಂದು 70 ವರ್ಷ ಬದುಕಿರ್ತೀವ, ಅಷ್ಟರಲ್ಲೇ ನಮಗೆ ಒಂದು ಎಲ್ಲವೂ ಪರ್ಮನೆಂಟ್ ಆಗಿರ್ಬೇಕು, ಶಾಶ್ವತವಾಗಿರೋದಕ್ಕೆ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ನಮ್ಗೆ ಗೋಲ್ಡ್ ಬೇಕು, ಯಾಕಂದ್ರೆ ಅದು ಶಾಶ್ವತವಾಗಿರುತ್ತೆ, ಅದ್ರ ಬಣ್ಣ ಹೋಗೋದಿಲ್ಲ ಅಲ್ವಾ. ಎಲ್ಲವೂ ಸಹ ನಾವು ಇರೋ ಒಂದು ಸ್ವಲ್ಪ ಕಾಲಾವಧಿಯಲ್ಲೇ ನಾವು ಏನನ್ನೇ ಗಳಿಸಿದ್ರು ಶಾಶ್ವತವಾಗಿರೋದನ್ನ ಗಳಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆತರ ಇದ್ದಾಗ ನಾವ್ ಯಾವುದೇ ಒಂದು ಕರ್ಮವನ್ನ ಮಾಡಿದಾಗ ಅದು ಶಾಶ್ವತ ಫಲವನ್ನ ಕೊಡ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಅಲ್ವಾ. ಸೊ ಯಾವುದೇ ಒಂದು ಕರ್ಮ ಶಾಶ್ವತವಾದ ಫಲವನ್ನ ಕೊಡ್ಬೇಕು ಅಂತಂದ್ರೆ ಅದು ದೇವೋತ್ತಮ ಪರಮ ಪುರುಷನಿಗೋಸ್ಕರ ಮಾಡಿರುವಂತಹ ಕರ್ಮವಾಗಿರ್ಬೇಕು. ಇಲ್ಲ ಅಂದ್ರೆ ಅದು ನಮ್ಗೆ ಶಾಶ್ವತ ಫಲವನ್ನ ಕೊಡೋದಿಲ್ಲ. ಈ ಸತ್ ಅನ್ನೋದು ಆ ಶಾಶ್ವತತೆಯನ್ನ ತೋರಿಸುತ್ತೆ ಅಲ್ವಾ. ಸೊ ಅದಕ್ಕೆ ಈ ಒಂದು ಓಂ ತತ್ ಸತ್ ಅನ್ನೋ ಒಂದು ಈ 3 ಪದಗಳನ್ನ ನಾವು ಯಾವಾಗ್ಲೂ ನಾವು ಇದನ್ನ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಓಂ ತತ್ಸತ್ ಇತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಅಂತ ಹೇಳ್ಬಿಟ್ಟು ಈ 3 ಶಬ್ದಗಳು ಪರಮ ಪ್ರಭುವನ್ನ ಆವಾಹಿಸುತ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಎಲ್ಲ ವೈದಿಕ ಮಂತ್ರಗಳಲ್ಲಿ ಓಂಕಾರ ಅಂತಂದ್ರೆ ಏನರ್ಥ, ಸೊ ಅದು ಕೃಷ್ಣ ಅಂತಾನೆ ಅಂದ್ಬಿಟ್ಟು ಆ ಒಂದು ಮಂತ್ರಗಳು ಸೂಚಿಸೋದು. ಅಂದ್ರೆ ನಾವ್ ಏನೇ ಒಂದು ಮಂತ್ರವನ್ನ ಹೇಳಿದ್ರು ಸಹ, ನಾವಿವಾಗ ಬೇರೆ ದೇವತೆಗಳಿಗೆ ಹೇಳಿದ್ರು ಸಹ ಅದು ಶುರುವಾಗ್ತಿರೋದೇ ಓಂ ಅಂದ್ರೆ ಫೈನಲಿ ಅದು ದೇವೋತ್ತಮ ಪರಮ ಪುರುಷನಿಗೆ ಅದು ಅರ್ಪಿತವಾಗುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ದೇವೋತ್ತಮ ಪರಮ ಪುರುಷನಿಗೂ ವಾಸುದೇವನಿಗೂ ಮತ್ತು ಓಂಕಾರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಮ ಮತ್ತೆ ನಾಮಿನಿ ಅವೆರಡನ್ನೂ ಸಹ ಅಭಿನ್ನ ಅಲ್ವಾ. ನಮ್ಗೆ ಶಿಕ್ಷಾಷ್ಟಕದಲ್ಲಿ ಏನನ್ನ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು, ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ಅಲ್ವಾ. ಸೊ ಭಗವಂತನಿಗೆ ಹಲವಾರು ಹೆಸರುಗಳಿದೆ. ಆ ಎಲ್ಲ ಹೆಸರುಗಳಲ್ಲಿ ತನ್ನ ಶಕ್ತಿಯನ್ನ ಅವರು ವಿನಿಯೋಗಿಸ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಭಗವಂತ ಬೇರೆ ಅಲ್ಲ, ಆ ಒಂದು ನಾಮ ಬೇರೆ ಅಲ್ಲ. ಅದಕ್ಕೆ ನಮ್ಗೆ ಪ್ರಭುಪಾದ್ರು ಏನನ್ನ ಅರ್ಥ ಮಾಡಿಸ್ತಾರೆ, ಇವಾಗ ನನಗೆ ಅಕಸ್ಮಾತ್ ತುಂಬಾ ಬಾಯಾರಿಕೆ ಆದ್ರೆ ನಾನು ನೀರು 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 ಅಂತ ನಾನು ಎಷ್ಟೇ ನಾನು ಪಠನೆ ಮಾಡಿದ್ರು ಸಹ ನನ್ನ ಬಾಯಾರಿಕೆ ಹೋಗೋದಿಲ್ಲ, ನಾನು ನೀರನ್ನೇ ಕುಡಿಬೇಕು ಅಲ್ವಾ. ಆದ್ರೆ ಭಗವಂತ ಆತರ ಅಲ್ಲ. ನಾವಿವಾಗ ಭಗವಂತನ ನಾಮಸ್ಮರಣೆ ಮಾಡಿದ್ರೆ, ಅವ್ರ ಹೆಸರನ್ನ ಉಚ್ಚಾರಣೆ ಮಾಡಿದ್ರೆ ಸ್ವತಃ ಅವ್ರು ಅಲ್ಲೇ ಇರ್ತಾರೆ. ನಾವಿವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದ್ದಾಗ ಸ್ವತಃ ಭಗವಂತನ ನಮ್ಮ ನಾಲಿಗೆ ಮೇಲೆ ನಿಂತ್ಕೊಂಡು ಅವನು ನೃತ್ಯವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಸ್ವತಃ ಭಗವಂತ ಬರ್ತಾರೆ. ನಾವು ಅದನ್ನ ಅಪ್ರಿಶಿಯೇಟ್ ಮಾಡುವಂತಹ ಒಂದು ಪ್ರಜ್ಞೆ ನಮ್ಗೆ ಬರ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರನೇ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಓಂಕಾರಕ್ಕೂ ಭಗವಂತನಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಓಂಕಾರ ಯಾವುದೇ ಒಂದು ನಿರಾಕಾರವನ್ನ ಸೂಚಿಸೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ನೀವು ಎಚ್ಚರದಿಂದ ಇರಬೇಕು. ನೀವು ಈ ಒಂದು ಓಂಕಾರ ನಿರಾಕಾರವನ್ನು ಸೂಚಿಸೋದಿಲ್ಲ. ಈ ಶ್ಲೋಕದ ಆರಂಭದಲ್ಲಿಯೇ ಓಂ ನಮೋ ಭಗವತೆ ಎಂದು ಹೇಳುತ್ತದೆ. ಇಲ್ಲಿ ಓಂಕಾರವು ಪರಮ ಪ್ರಭುವಿನ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನನ್ನ ಅದು ಪ್ರತಿನಿಧಿಸ್ತಾ ಇದೆ ಆ ಓಂಕಾರ, ಆ ಒಂದು ಶಬ್ದ
ಸೊ ಮಾಯಾವಾದಿ ತತ್ವಶಾಸ್ತ್ರಜ್ಞರು ಹೇಳುವಂತೆ ಓಂಕಾರವು ನಿರಾಕಾರವಲ್ಲ. ಮಾಯಾವಾದಿಗಳು ಅವ್ರಿಗೆ ಒಂದು ಆಕಾರವನ್ನ ಕೊಡೋದಕ್ಕೇನೆ ಅವ್ರಿಗೆ ಭಯ. ಆಕಾರ ಇದ್ರೇನೆ ಅಲ್ವಾ ನಮ್ಗೆ ಕಷ್ಟಕ್ಕೆ ಸಿಕ್ಕಾಕೊಳೋದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಎಲ್ಲವನ್ನು ಅವರು ನಿರಾಕಾರದ ಕಡೆಗೆನೆ ಅವರು ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇದು ಮಾಯಾವಾದಿ ತತ್ವಶಾಸ್ತ್ರಜ್ಞರು ಹೇಳುತ್ತಾರನೆ ಓಂಕಾರ ಅನ್ನೋದು ನಿರಾಕಾರ ಅಲ್ಲ. ಇದು ಇಲ್ಲಿ ಪುರುಷಾಯ ಎಂಬ ಶಬ್ದದಿಂದ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಓಂಕಾರವು ಸಂಬೋಧಿಸುವ ಪರಮ ಸತ್ಯವು ಈ ಪುರುಷ, ಪರಮ ಪುರುಷ ಅಂತ ಹೇಳ್ತಾ ಇದ್ದಾರೆ. ಓಂಕಾರ ಅಂತ ಇಲ್ಲಿ ಯಾರನ್ನ ಹೇಳ್ತಿದ್ದಾರೆ ಅಂತಂದ್ರೆ ಅವನೊಬ್ಬ ಪುರುಷ. ಆ ಪರಮ ಸತ್ಯ ಏನಿದ್ದಾರೆ ಅವರೊಬ್ರು ಪುರುಷ, ಸಾಮಾನ್ಯ ಪುರುಷ ಅಲ್ಲ, ಅವರು ಪರಮ ಪುರುಷ ಅಂತ ಹೇಳ್ತಾ ಇದ್ದಾರೆ. ಅವರು ನಿರಾಕಾರನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವನು ಒಬ್ಬ ವ್ಯಕ್ತಿ ಆಗಿಲ್ಲದಿದ್ದರೆ ಈ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಮಹಾ ಘಟಾನುಘಟಿಗಳನ್ನ ಹೇಗೆ ನಿಯಂತ್ರಿಸಬಲ್ಲ ಅಂತ ಹೇಳ್ತಾರೆ. ಇವಾಗ ಬೆಳಕಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಅದಕ್ಕೇನೆ ಅವ್ರೂ ಸಹ ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ಅಂತ ಹೇಳ್ತಾ ಇದ್ದಾರೆ. ವಿಷ್ಣು, ಬ್ರಹ್ಮ, ಶಿವ ಇವರು ಬ್ರಹ್ಮಾಂಡದ ಪರಮ ನಿಯಂತ್ರಕರು. ಆದರೆ ಬ್ರಹ್ಮ ಮತ್ತು ಶಿವ ಕೂಡ ವಿಷ್ಣುವಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾರೆ. ಆದುದರಿಂದ ಈ ಶ್ಲೋಕದಲ್ಲಿ ಪರೇಶಾಯ ಎಂಬ ಶಬ್ದವನ್ನ ಉಪಯೋಗಿಸಿದೆ. ಶ್ರೇಷ್ಠದ ದೇವತೆಗಳು ದೇವೋತ್ತಮ ಪರಮ ಪುರುಷನನ್ನ ಆರಾಧಿಸುತ್ತಾರೆ ಎಂದು ಇದು ಸೂಚಿಸುತ್ತದೆ. ಸೊ ಅದಕ್ಕೋಸ್ಕರನೇ ಆ ಒಂದು ಓಂಕಾರ ಅದೇನನ್ನ ಹೇಳ್ತಾ ಇದ್ದಾರೆ, ಅವರು ಅಂದ್ರೆ ಇವಾಗ ನಾವು ಶ್ರೇಷ್ಠ ವ್ಯಕ್ತಿಗಳು ಅಂತ ನಾವು ಬ್ರಹ್ಮ, ವಿಷ್ಣು ಅಂತ ಏನಂತ ನಾವು ಹೇಳ್ತಾ ಇದೀವಿ, ಅವ್ರೂ ಸಹ ಆ ಒಂದು ಪರಮ ಸತ್ಯ, ಆ ಓಂಕಾರ, ಆ ಪುರುಷನನ್ನ ಅವರು ಸಹ ಆರಾಧಿಸ್ತಾರೆ. ಪರೇಶಾಯ ಎಂದರೆ ಪರಮೇಶ್ವರ. ಬ್ರಹ್ಮ ಮತ್ತು ಶಿವ ಇವರು ಈಶ್ವರರು, ಅಂದರೆ ಮಹಾ ನಿಯಂತ್ರಕರು. ಆದರೆ ವಿಷ್ಣುವು ಪರಮೇಶ್ವರ ಅಲ್ವಾ? ಈಶ್ವರರಿಗೆಲ್ಲ ಪರಮ ಶ್ರೇಷ್ಠನಾದವನು ಪರಮೇಶ್ವರ, ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವರು ಎಲ್ಲರ ನಿಯಂತ್ರಕ, ಪರಮ ನಿಯಂತ್ರಕ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಓಂಕಾರದ ಬಗ್ಗೆ ಮತ್ತೆ ನಾವು ಇಲ್ಲಿ ಗುರು ಅವರು ಆಧ್ಯಾತ್ಮಿಕವಾದವರು, ಮತ್ತೆ ಒಂದು ವಿಗ್ರಹ ಅದು ಕಲ್ಲಲ್ಲ, ಅಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನೇ ಅವ್ರು ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತಿನ ಗಜೇಂದ್ರ ಶರಣಾಗತಿ ಪ್ರಾರ್ಥನೆ ಒಂದನ್ನ ನಾವು ತಿಳ್ಕೊಂಡ್ವಿ. ಸೊ ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಗಜೇಂದ್ರ ಸ್ತುತಿ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಾರ 2ನೇ ಶ್ಲೋಕದೊಂದಿಗೆ ಭೇಟಿ ಆಗೋಣಂತೆ. ಹರೇ ಕೃಷ್ಣ. ಪ್ರತಿ ಕ್ಷಣವು ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣವು ಕೃಷ್ಣನ ಮರೆತು ಇರಬೇಡಿ. ಹರೇ ಕೃಷ್ಣ. ಶುಭ ದಿನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಪ್ರಣಾಮ. ಧನ್ಯವಾದ ಹರೇ ಮಾತಾಜಿ. ಹರೇ ಕೃಷ್ಣ.